ಅತಿಥಿನ ಒಟ್ಟಿಗೆ ಮಂದಿರದ ಗುರುಸ್ವಾಮಿ ನೆಂಚಿನ ಶ್ರೀ ಲಿಂಗಪ್ಪಗಟ್ಟಿ ಸಂಕೋಳಿಗೆ, ಅದೇ ರೀತಿ ಸಮಿತಿದ ಅಧ್ಯಕ್ಷರೆಂಚಿನ ಶ್ರೀ ಶ್ರೀಧರ್ ಶೆಟ್ಟಿ ತೊಕ್ಕೋಟು, ಅದೇ ರೀತಿ ಕಾರ್ಯಾಧ್ಯಕ್ಷರೆಂಚಿನ ಲಕ್ಷ್ಮಣ್ ಕಟ್ಟೆಮನಿ, ಗೌರವಾಧ್ಯಕ್ಷರೆಂಚಿನ ಶ್ರೀ ಚಂದ್ರಶೇಖರ್ ದಯಮಲ್ತದ ಮಿತ್ತ ಚಾವಡ್ ಆಸಿನ್ ರೌಡ್ ಮಂಡದ ನಿಗಳ ವಿನಂತಿನ ಮಲ್ತಂದಲ್ಲ 40 ಮನೆ ಇವೊಂಜಿ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ಪ್ರಯಾಣಿಕಲ ಮಾತಿನ ಅನುವುದೊಂದು ಬತ್ತಿಂಚಿನ ಮಾತ ಭಗವದ್ಭಕ್ತರ ಬಾಂಧವರಿಗೆ ಸುರುಕಾದ ಸ್ವಾಗತವನ್ನು ಮಲ್ತಂದು ಇವೊಂಜಿ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ಪರ್ಯಾಣಿಕಲ ಅನುವುದೊಂದು ಪ್ರಾರ್ಥನೆದ ಮುಖಾಂತರ ಏನಿತ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ಪರೆ ಕುಮಾರಿ ಸಹನಾ ಮೆರಡ ಪ್ರೀತಿಪೂರ್ವಕವಾದ ವಿನಂತಿನ ಮಲ್ತಂದಲ್ಲ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದೈರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದಿ ತುಂಬೋಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ದೈರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಬತ್ತಿಂಜಿ ಬಿನ್ನೇರಿನ ಸ್ವಾಗತ ಮಲ್ಪಡು ಪಂಡದು ಟ್ರಸ್ಟದ ಕಾರ್ಯಂತರ ಸಂತೋಷ್ ಶೆಟ್ಟಿ ಮೆರಡ ಪ್ರೀತಿಪೂರ್ವಕವಾದ ಏನೇ ಕೇನೊಂದಿಲ್ಲ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಬೊಕ್ಕ ಅಯ್ಯಪ್ಪ ಸೇವಾ ಸಮಿತಿದ 40 ಮನೆ ವಾರ್ಷಿಕೋತ್ಸವದ ಈ ಬಯ್ಯದ ಮುಸ್ಸಂಜದ ಪೊರ್ತುಕು ಈ ಧರ್ಮ ಚಾವಡಿಡು ವೇದಿಕೆ ನುಪ್ಪುನ ಪೂರ ಗಣ್ಯರನ್ನು ಸ್ವಾಗತ ಒಟ್ಟಿಗೆ ಶ್ರೀ ಮಹಾಗಣಪತಿ ದೇವರನ್ನು ಮನಸಾರೆ ಸ್ಮರಣೆ ಮಂತೊಂದು, ಮಾಗನೆ ದೇವರು ಶ್ರೀ ಸೋಮನಾಥ ದೇವರನ ಪಾದಗೂ ಅಡ್ಡಬುರೊಂದು ಅಂಚೆನಿ ಅಪ್ಪೆ ದುರ್ಗಪರಮೇಶ್ವರಿ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಂತೊಂದು, ಎನ್ನ ಆರಾಧ್ಯ ದೈವ ಅಯ್ಯಪ್ಪ ದೇವರಿಗೆ ಅಂಚೆನಿ ನಾಗದೇವರಿನ ದೇವರಿಗೆ ಅಡ್ಡಬುರೊಂದು ಈ ಸ್ಥಳ ಸಾನ್ನಿಧ್ಯಗೂ ಸಂಬಂಧಪಟ್ಟನ ಪೂರ ದೈವ ದೇವರನ್ನು ಮನಸಾರೆ ಸ್ಮರಣೆ ಮಂತೊಂದು, ಈ ಘನ ವೇದಿಕೆದ ಮಿತ್ತ ಚಾವಡಿಡು ಗುರುಕರ್ಮದ ಪಟ್ಟೊಡು ವಿರಾಜಮಾನರಾತರು ಬ್ರಹ್ಮಶ್ರೀ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಡು. ನಮ್ಮ ಕೋಟೆಕಾರ ಅಯ್ಯಪ್ಪ ಮಂದಿರದ ಪ್ರತಿ ಕಾರ್ಯಕ್ರಮ ಅಂಚನೆ ಪ್ರತಿ ಒಂದು ವಿಷಯಗಳ ಎಂಕಲಿಗೆ ಮಾರ್ಗದರ್ಶನ ಕೊಡ್ದು, ಎಂಕಲೇನು ವಾ ಟೈಮ್ಗಳ ಎಂಕಲಿಗೆ ಕಾನೂನು ರಾವಡು ಅತನ ಬಾಕಿ ವಿಷಯಗಳ ಎಂಕಲಿಗೆ ಗೈಡ್ ಮಂತೊಂದು, ಎಂಕಲಿಗೆ ಬೆರಿಸಗಾಯ ಮಂತೊಂದುಲ್ಲೇರು ಅಂಚನೆ ಇಂಚಪ್ಪ ಇತ್ತೆ ಮಾಗನೇ ಕೂಟ ಬಂದ್ಪುನ ಬಾರಿ ಪೊರ್ಲದೊಂಜಿ ಕೂಟ ಮಂತದ್ದು. ಪ್ರತಿ ದೇವಸ್ಥಾನ ದೈವಸ್ಥಾನ ಅಂಚನೆ ಅದಕ್ಕೆ ಸಂಬಂಧಪಟ್ಟನ ಐತಿಹಾಸಿಕವಾಯಿನ ಪ್ರತಿ ವಿಷಯವನ್ನ ಬಾರಿ ಪೊರ್ಲುಡು ಸಂಗ್ರಹ ಅಂತೊಂದು ಐತ ದುಂಬುದ ಪೂರ್ವ ಇತಿಹಾಸ ಇಂಚಿನ ಐಕ್ ಬೋಡಾಪನೊಂಜಿ ಬಾರಿ ಶೋಕದೊಂಜಿ
ಮಾಗನೆ ಕೂಟಕ್ಕೆ ಸಂಬಂಧಪಟ್ಟ ಒಂಜಿ ಬಾರಿ ಸೋಕದ ಟೀಮ್ ಅಂತದ್ದು ಕದ್ರಿ ನವನೀತ್ ಶೆಟ್ರಿನ ಒಟ್ಟಿಗೆ ತಂದು ಇಂಚಿಪ್ಪ 2 ವರ್ಷೋಡು ಐತ ಪಿರೋಡು ಬಾರಿ ಪೊರ್ಲುಡು ಕಾರ್ಯಕ್ರಮವನ್ನು ನಿರ್ವಹಣೆ ಮಂತೊಂದುಲ್ಲೇರು ಬೇರೆ ನಮ್ಮ ಈ ಕಾರ್ಯಕ್ರಮಗೂ ಇನಿ ಅನಿವಾರ್ಯ ಕಾರಣ ಬರ್ರೆ ಆಪೋಜಿಂದ ಪಂಡಲ ಅಯ್ಯಪ್ಪ ಮಂದಿರದ ಕಾರ್ಯಕ್ರಮ ಪಂಪುನ ನೆಲೆಟ್ಟು ಆ ಕಾರ್ಯಕ್ರಮವನ್ನು ಬರಿಕದಿದ್ದು ಈ ಕಾರ್ಯಕ್ರಮಕ್ಕೆ ಇಂಕ್ಲಿಗೆ ಇಟಕ್ಕೆ ಬೈದೇರು ಬೇರೆಗೆ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಅಂಚನೆ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಅಂಚನೆ ಸೇರಿದಂಚಿನ ಪೂರ ಭಕ್ತಾಭಿಮಾನ ಪರವಾದ ಬೇರೆ ಆಧಾರಡು ಸ್ವಾಗತ ಅಂತಂದಿಲ್ಲ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಮೇರೆಗೆ ಮಂದಿರದ ಗುರುಸ್ವಾಮಿಲು ಶಾಲು ಬೊಕ್ಕ ಮಲ್ಲಿಗೆದ ಪೂ ಪಾಡ್ದು ಪ್ರೀತಿಡೆ ಗೌರವಪೂರ್ವಕವಾದ ಇನಿತ ಸಭೆಗೆ ಅರಿನ ಪ್ರೀತಿಡೆ ಸ್ವಾಗತ ಮಲ್ಪಡ್ಪಂಡದು ವಿನಂತಿ ಮಲ್ತಂದಿಲ್ಲ. ನಮ್ಮ ಒವ್ವೆ ದೇವಸ್ಥಾನದ ಕಾರ್ಯಕ್ರಮ ಆಗ್ಬಿಡ್ನಲ್ಲ ಐಕೆ ತುಂಬತ್ತ ಉಂಟುದು ಎಂಕ್ಲಿಗೆ ಬೆರಿಸಾಯ ಕೊರ್ಪುನಂಚಿನ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ಗೌರವದ ಮಾನಾದಿಗೆ ವೇದಿಕೆಡೆ ಮಂದಿರದ ಗುರುಸ್ವಾಮಿ ನೀಡಿದೆ. ಅಂಜನೆ ಇನ್ನಿತ ಕಾರ್ಯಕ್ರಮಕ್ಕೂ ಪ್ರಸಿದ್ಧ ಉದ್ಯಮಿ ಪ್ರಸಾದ್ ಮಡ್ಯಾರ್ ಬೇರೆ ಬರೋಡಾಂಡ್ ಅನಿವಾರ್ಯ ಕಾರಣ ನೋಡು ಹೈದರಾಬಾದ್ದ ಒಂದು ಟೂರ್ ಹಿಡಿತು ನಡೆದಾದ್ರ ಇನ್ನು ಬರ್ರೆ ಅಪ್ಪಜಿ ಪಂಪಡು ಒಂದು ಮೆಸೇಜ್ ಕೊಡ್ತೀರಿ ಅರೆಲ್ಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ಈ ವೇದಿಕೆಡು ನಮ್ಮಾರೆ ಐನ ಈ ಮಂದಿರಗೂ ಸಂಬಂಧಪಟ್ಟನಾರು ಅಜೀವ ಸದಸ್ಯರ್ಲ ಅಂಚನೆ ಸಾರ್ವಜನಿಕ ಪುಗರ್ತದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಅಧ್ಯಕ್ಷರ್ಲ ಅದು ಪ್ರತಿಷ್ಠಿತ ಕೋಟಕಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ದ ನಿರ್ದೇಶಕರಲ್ಲ ಅದು ಸಮಾಜಮುಖಿ ಕೆಲಸಡು ಹಲವಾರು ವಿಷಯಗಳು ತನ್ನನ್ನು ತಾನು ತೊಡಗಿಸಿದ ಬಾರಿ ಪ್ರಸಿದ್ಧ ಪಡೆಯಿನಾರು ಶ್ರೀಯುತ ರಘು ಉಚ್ಚಿಲ್ ಈ ಕಾರ್ಯಕ್ರಮ ಬೈದರು ಬೇರೆಗಲ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರಪೂರ್ವಕವಾದ ಅನರನ್ನು ಸ್ವಾಗತ ಮಾಡ್ತೇವೆ. ಇನ್ನಿತ ವೇದಿಕೆದ ಮುಖ್ಯ ಭಿನ್ನರ ಪೀಠ ಪುನಃ ಶ್ರೀ ರಘು ಉಚ್ಚಿಲ್ ಮೇರೆಗೆ ಶ್ರೀ ಜನಾರ್ದನ್ ಗಟ್ಟಿ ಸಮಿತಿದ ಹಿರಿಯ ಸದಸ್ಯರೇ ಜನಾರ್ದನ್ ಗಟ್ಟಿ ಮೇರೆ ಬತ್ತದು ಗೌರವದ ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆ ಮಲ್ಪಡ್ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಈ ಒಂದು ವೇದಿಕೆ ಸಮಿತಿದ ಅಜೀವ ಸದಸ್ಯರು ಶ್ರೀ ರಘು ಉಚ್ಚಿಲ್ ಸಮೀಪದ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಅಧ್ಯಕ್ಷರಾದ ಸೇವೆಯನ್ನು ಬಿನ್ನೊಂದಿಲ್ಲರು ಬೆರೆಗೆ ಜನಾರ್ದನ್ ಗಟ್ಟಿ ಮೇರೆ ಶಾಲು ಪ್ರೀತಿದ ಗೌರವ ಮಗು ಬಲ್ಲಬಿನ್ನರಾದ ಬರೋಡ್ತನಾರು ಶ್ರೀ ಸದಾಶಿವ ಕುಲಾಲ್ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಲ್ಯರಾಯಣೆ ಕುಲಾಲ ಮಾತೃ ಸಂಘ ರಿಜಿಸ್ಟ್ರೇಟ್ ಮಂಗಳೂರು ಕಾರ್ಯಕ್ರಮಗೂ ಬರ್ಪ ಖಂಡಿತವಾದ ನಿಖಲೊಟ್ಟಿಗೆ ಸೇರುವ ಪಂಪುಣ ಒಂದು ಮೆಸೇಜ್ ಕೊಡ್ತೇವೆ ಅರೆಲ್ಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ನಮಕ್ ಕೋಟೆಕಾರ ಅಯ್ಯಪ್ಪ ಮಂದಿರಗೂ ಬಾರಿ ಪೊರ್ಲುಡು ಉಲಾಯಿ ಪೊಗ್ಗುನಾಗ ಬಾರಿ ಸೋಕದ ವ್ಯವಸ್ಥೆ ಮಂತನಾರು ಶ್ರೀಯುತ ಸದಾಶಿವ ಉಲ್ಲಾಲ್ ಬಕ್ಕ ಟೀಮು ಸದಾಶಿವ ಉಲ್ಲಾಲ್ನೊಟ್ಟಿಗೆ ದೀಪಕ್ ಪಿಲಾರ್ ಅಂಚನೆ ಚಂದ್ರಿಕಲ ಉಳ್ಳೇರು ಅಕ್ಕಲ್ನ ಸಂದರ್ಭ ಬಂದಾಗ ಯಾನ ಇನ್ನು ಪಾತ್ರ ಇತ್ತ ಸುರುಕಾದ ಸದಸ್ಯನ ಬಗ್ಗೆ ಪಂಪೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹಲವಾರು ಸಹಕಾರ ಸಂಘದ ಅಧ್ಯಕ್ಷರು ಬೊಕ್ಕ ನಿರ್ದೇಶಕರಾದ ಕಾಂಗ್ರೆಸ್ ಪಕ್ಷದ ಮುಂಚೂಣಿದ ಮುಖಂಡರಾದ ವಕೀಲರಾದ ನಾಟ್ರಿಯಾದ ಜನಪರ ಕೆಲಸ ಮಂತಂತನಾರು ಶ್ರೀಯುತ ಸದಾಶಿವಲಾಲ್ ಎಂಕಲು ಯಾಲ್ನ ಗುರುಸ್ವಾಮಿಲ ಸದಾಶಿವಲಾಲ್ದ ವಿಷಯ ನಿಂಚನೆ ಪ್ರಸ್ತಾಪನಾಗ ಐತೊಟ್ಟಿಗೆ ಏರ್ಪುರ ಸಹಕಾರ ಮಂತ್ರಿ ಬಂದಿದೆ ಅಂತ ಬೊಕ್ಕ ಪನ್ಪೆ ಸದಾಶಿವಲಾಲ್ ಒಂದೇ ಪಂಡಿನಿ ಕೂಡಲೇ ಕಾಂಟ್ರಾಕ್ಟರ್ಗೆ ಫೋನ್ ಬಂತದ್ದು ಐತ ಒಂಜಿ ಕೆಲಸ 30 ತಾರೀಕದಲ್ಲ ಯಾವಡನ್ನು ಪನ್ಪುನ ಅವೊಂದು ಪನ್ನಾಗ ಎಂಕಲಿಗೆ ಮೇಯ್ ಜುಮ್ಮ ಬಂಡು ದಾಯ ಪಂಡ ಎಂಕಲಿಗೆ ಈತನೇಟ ಸರ್ಕಾರದ್ದು ₹1 ಅನುದಾನ ತಿಕ್ಕಿಜ್ಜಿ ಲಾಸ್ಟ್ ಟೈಮು ನಮ್ಮ ಶಾಸಕರು ಇಂದೇ ವೇದಿಕೆಡು 6 ಪಂಡೇರ್ನಲ್ಲ ಐದು ಎಂಕಲು ಬೋಡಾಪು ಲೆಕ್ಕ ಎಂಕಲೆ ಯೂಸ್ ಮಾಡ್ಬೇರೆ ಆಯ್ಜಿ ಅಂಚಾದ ಶಾಸಕರಿಗೆ ನೇರು ತುಂಬಲ ಎಂಕಲು ಮನವಿಲ್ಲ ಕೊಡ್ತಿತ್ತ ಐಕ್ ಬೋಡಾಪನ ಶಾಸಕರಿಗೆ ದಯಪಂಡ ಅರ್ನ ಈತು ಮಲ್ಲ ವಿಧಾನಸಭೆ ಕ್ಷೇತ್ರಡು ಓಲು ಎಂಚ ಕೆಲಸ ಅವಡೊಂದು ಪಂಪನಾಕಲು ಅರ್ನೊಟ್ಟಿಗೆ ಎತ್ತನಾಕಲು ಸದಾಶಿವ ಉಲ್ಲಾಲ್ ಅವಡು ದೀಪಕ್ ಬಿಲಾರ್ ಅವಡು ಅತ್ತನ ಚಂದ್ರಿಕಾ ಅವಡು ಸುಕುಮಾರ್ ಗಟ್ಟಿ ಅವಡು ಆನ ಮೆಕ್ಕಲು ಐಕ್ ಬೋಡಾಪನ ಇನ್ಸ್ಟ್ರಕ್ಷನ್ ಕೊರ್ನ ಮಾತ್ರ ಅರೆಗೆ ಮನ್ಪೋಡು ಪನ್ಪುನ ಮುತ್ತುವರ್ಜಿ ಬರ್ಪುಂಡು ಅಂಚೆನೆ ಈ ಒಂಜಿ 2 ವಾರಡು ಸದಾಶಿವ ಉಲ್ಲಾಲ್ ಮಂತನ ಬೇಲೆ ಅಂಚನೆ ಅರ್ನ ಟೀಮ್ ಮಂತನಂಚಿನ ಬೇಲೆ ಎಂಕ್ಲಿಗೆ ಉಲಾಯಿ ಬನ್ನಾಗ ಭಾರಿ ಪೊರ್ಲು ಪ್ರತಿ ವರ್ಲ ಬಂದ್ಪೇರು ಭಾರಿ ಸೋಕದೊಂಜಿ ವ್ಯವಸ್ಥೆ ಆತಂಡು ಎಂಕ್ಲಿಗೆ 50ನೇ ವರ್ಷದ ಎಂಕಲು ಸುವರ್ಣ ಮಹೋತ್ಸವದ ಈ ಸಂದರ್ಭಡು ಎಂಕಲು ಭಾರಿ ಸೋಕದೊಂಜಿ ಟೀಮ್ ಅಂತ ಆ ಟೀಮ್ ಮಂತನ ಪ್ರಕಾರ ಎಂಕ್ಲಿಗೆ ತುಂಬು ಈ ಮಂದಿರದ ಕೆಲವೊಂದು ಅಭಿವೃದ್ಧಿ ಕೆಲಸ ಆಯರುಂಡು ಐತೊಟ್ಟಿಗೆ ಇಂದೊಂದು ಕೆಲಸ ಆಯ್ನಿಡ್ದಾದ್ರ ಜನಕುಲೆಗಳ ಗೊತ್ತಾಪುಂಡು ಅಂಚಾದ ಕೆಲಸ ಮಂತ್ರಿ ನಾವು ಖಂಡಿತವಾದ ಪುಗರೋಡಿಗೆ ಅಂಚನೆ ಸದಾಶಿವ ಉಲ್ಲಾಲ್ ಮಂತನಂಚಿನ ಕೆಲಸ ಅಂಚನೆ ಅರ್ನೊಟ್ಟಿಗಿತ್ತನ ಅರ್ನ ಟೀಮ್ ದಾಖಲು ಮಂತನ ಕೆಲಸ ಇನಿ ಶಾಸಕರು ಅಂಚನೆ ವಿಧಾನಸಭಾ ಅಧ್ಯಕ್ಷರು
ಶ್ರೀಯುತ ಯುಟಿಕಾದಾರರಿಗೆ ಬರ್ರೆ ಆಪೂಜಿನ ಪಂಪನ ನೆಲೆಟ್ಟು ಎಂಕಲ್ ಖಂಡಿತವಾದ ಇವ್ರು ಬರೋಡನ್ನು ಪಣ್ಣಾಗ ಅರ್ನ ಪಿ ಎಲ್ಲ ಪಂಡೇರು ಅಂಚನೆ ಸದಸ್ಯರೆಲ್ಲ ಪಂಡೇರು ಅರಿಗೆ ಬರ್ರೆ ಆಪೂಜಿಂದ ಅರ್ನ ಪರವಾದ ಅಂಡ ಇವ್ರು ಬರೋಡು ಸರ್ 50 ವರ್ಷಕ್ಕೆ ಸದಸ್ಯರೆಲ್ಲ ಇಂಗ್ಲಿ ಗೆಸ್ಟ್ ಆಂಡ ಇನ್ನು ಯುಟಿಕಾದಾರ್ನ ಪರವಾದ ಅಂಡ ಇವ್ರು ಬರೋಡು ಸರ್ ಪಣ್ಣಕ್ಕೆ ಉಳ್ಳಾಲ ಬಾಕಂಗಿಸ್ದ ಮೀಟಿಂಗ್ ಇತ್ತಲ್ಲ ತುರ್ತು ಐನು ಬುರ್ದು ನಮ್ಮ ಈ ಕಾರ್ಯಕ್ರಮ ಬೈದರು ಬೇರೆಗೆ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಅಂಜನೆ ಸೇರಿದ ನಂಚಿನ ಪೂರ ಭಕ್ತಾಭಿಮ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ನು ಇನಥ ವೇದಿಕೆದ ಮಿತ್ರಚಾವೆಡ್ ಬಿನ್ನರಾದ ಪುನಂಚಿನ ಸದಾಶಿವ ಉಳ್ಳಾಲ್ ಬೇರೆಗೆ ಹಿರಿಯರ ನಂಚಿನ ಲೋಕೇಶ್ ಗಟ್ಟಿ ಬೇರೆ ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆ ಮಲ್ಪಡ್ಬಂಡದ ಭಿನ್ನ ಮಲ್ತೊಂದಿಲ್ಲ ಇವಜಿ ಮಂದಿರದ ಪರಿಸರಗೂ ಬಾರಿ ಪುರ್ಲುದ ಇಂಟರ್ಲಾಕ್ದ ವ್ಯವಸ್ಥೆಯನ್ನು ಮಲ್ತನಂಚಿನ ಬಂಜಿ ಟೀಮ್ದ ಲೀಡರ್ ನಿಪನಲ್ಲಿ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ದ ಸದಾಶಿವ ಉಳ್ಳಾಲ್ ಮೇರೆಗೆ ಲೋಕೇಶ್ ಗಟ್ಟಿ ಮೆರೆನಡೆದು ಗೌರವದ ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆ ಬಗ್ಗೆ ಪಣ್ಣಾಗ ಯಾನು ಕೂಡ ರಡ್ಡು ಮೂಜಿ ಜನ ಪಂಡ್ರೊಡ್ಡು ಐತೊಟ್ಟಿಗೆ ಇತ್ತೆ ಬರ್ಪುನಾರು ಶ್ರೀಯುತ ದೀಪಕ್ ಪಿಲಾರ್ನ ಬಗ್ಗೆ ಸಾಧಾರಣ ಜನಕ್ಕೆ ಸೋಮೇಶ್ವರ ಬ್ರಹ್ಮಕಲಸ ಅನ್ನಾಗ ನೇರ್ ದುಂಬುದ ಜೀರ್ಣೋದ್ಧಾರ ಅನ್ನಗಲ ಸಾಧಾರಣ ಗೊತ್ತಪ್ಪು ಅರ್ನ ಅಮ್ಮ ಅವಳು ಟ್ರಸ್ಟಿ ಆದಿತ್ತೇರು 5 ಬಕ್ಕ ದೀಪಕ್ ಪಿಲಾರ್ ಪಿರತೂತುಜೇರು ಸೋಮೇಶ್ವರ ದೇವಸ್ಥಾನದ ಒವೇ ಒಂಜಿ ನವೀಕರಣದ ಪ್ರತಿ ಒಂಜಿ ಐಟ್ ಪಾಲಿತ್ತನಂಡ ಅವು ದೀಪಕ್ ಪಿಲಾರ್ನ ಸಾಮಾಜಿಕವಾದ ಶೈಕ್ಷಣಿಕವಾದ ಕ್ರೀಡಾ ರಂಗೋಡ್ಲ ದೀಪಕ್ ಪಿಲಾರ್ ಬಾರಿ ಮಿಂಚೊಂದುಲ್ಲೇರು ದಯಪಂಡ ದೇವರತ್ತದಾರೆಗೆ ನನ್ನ ದುಂಬುಗುಲ ಎಡ್ಡೆ ಭವಿಷ್ಯ ಉಪ್ಪಡನ್ನು ಪನ್ಪುಂಡು ದಯಪಂಡ ಆರು ಪಣ್ಣಾಗ ಒಂಜಿ ಪಾತ್ರ ಪಂಡೇರು ಸಂತೋಷರೇ ಪಣ್ಣಾಗ ಯಾರು ಪನ್ಪೇರು ಸಂತೋಷರೇ ಯಾನು ಅಯ್ಯಪ್ಪನ ಭಕ್ತಿ ಖಂಡಿತವಾದ ಎಮ್ಮೆಲ್ಲೆಡ ಅಂಚನೆ ಸದಸ್ಯರುಗಳ ನೀಕು ಸಂಬಂಧಪಟ್ಟ ಮನ್ಪವನ ಕೆಲಸ ಎನ್ನ ದಯಪಂಡ ಆರು ಒಂಜಿ ಪಾತ್ರ ಪಂಡೇರು 30 ತಾರೀಕುದೊಲೈ ಕಂಟ್ರಾಟ್ದಾರಡ ಸದಸ್ಯರುಗಳ ಪನ್ಪದು ಕಂಟ್ರಾಟ್ದಾರರ ಪಂದು ಅಡ್ವಾನ್ಸ್ ವರ್ಕ್ ಮನ್ಪೋಡು ಪನ್ಪುನ ಹೆಗ್ಗಳಿಕೆದ ಪಾತ್ರ ದೀಪಕ್ ಪಿಲಾರ್ನ ಎಂಕ್ ಖುಷಿಯೇನೆ ಬಂಡ ರಾಜಕೀಯೋಡು ದಿಟ್ಟ ನೇರ ನಿರಂತರ ಪನ್ಪುನ ಆ ಒಂಜಿ ಚಾತುರ್ಪು ದೀಪಕ್ ಪಿಲಾರ್ ಉಂಡು ಖಂಡಿತವಾದ ದೀಪಕ್ ಪಿಲಾರ್ಗೆ ಆ ಅಯ್ಯಪ್ಪ ದೇವರು ಆರು ಎಣ್ಣಿನಂಚಿನ ಕೆಲಸ ಉಂಟು ಪಂಡದು ಇಂಕಲ ಒಂಜಿ ಆರೈಕೆ ಅಂದು ಅಂಚೆನೆ ಈ ಕಾರ್ಯಕ್ರಮಗೂ ನಮಕ್ ಮೆರುಗು ಕೊಡ್ತೇರು ಶ್ರೀಯುತ ದೀಪಕ್ ಪಿಲಾರ್ ಅರೇನು ಜಾಸ್ತಿ ಬುಗಾರು ಜಾಸ್ತಿ ಬುಗಾರ ಅಂಡ ಆರು ನನ್ನ ಎಲ್ಲರದೊಕ್ಕ ಕೆಲಸವನ್ನು ಪೂಜೇರಿ ಅಂತ ಅದು ದಯವಂತದ್ದು ದೀಪಕ್ ಪಿಲಾರ್ಗೆ ನಮ್ಮ ಈ ಕೆಲಸ ಏನಕ್ಕೆ ಮಾಡೋದು ನಮ್ಮ ಪೂರ್ಣ ಶುಭ ಆರೈಕೆ ಉಪ್ಪಾಡೋದು ಪನ್ಪಲೊಟ್ಟಿಗೆ 46 ಮನೆ ಈ ವರ್ಷದ ಈ ಕಾರ್ಯಕ್ರಮಡು ಅರೆಗೆ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದ ಸ್ವಾಗತವನ್ನು ಇನತ ಮಿತ್ತಚಾವಡ್ಡಿ ಭಿನ್ನರಾದ ಪುನಂಚಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರಂಚಿನ ಶ್ರೀ ದೀಪಕ್ ಪಿಲಾರ್ ಮೇರೆಗೆ ರಾಜೇಶ್ ಶೆಟ್ಟಿ ಉಪ್ಪಳ ಸಮಿತಿಯ ಕೋಶಾಧಿಕಾರಿ ನೆಂಚಿನ ರಾಜೇಶ್ ಶೆಟ್ಟಿ ಉಪ್ಪಳ ಮೇರೆ ಬತ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಯನ್ನು ಮಲ್ಪಡಬಂಡದ ಭಿನ್ನ ಮಲ್ತೊಂದಿಲ್ಲ ಶ್ರೀ ರಾಜೇಶ್ ಶೆಟ್ಟಿ ಉಪ್ಪಳ ಮೇರೆದೆ ಶ್ರೀ ದೀಪಕ್ ಪಿಲಾರ್ ಮೇರೆಗೆ ಶಾಲು ಸ್ಮರಣಿಕೆದ ಗೌರವದ ಮಾನಾದಿಗೆ ದೀಪಕನ್ನ ಕುಡನ್ ದೋಸ್ತಿಲ್ಲೇರು ರಾಘವ ಗಟ್ಟಿ ನೆತ್ತಿಲ ಯಾಪ ತುಣಲ್ಲ ಆರ್ ಸದಾ ನಗುಮುಖದ ಸೇವೆ ರಾಘವೇಡ ವಿಷಯ ಫಸ್ಟ್ ಪನ್ಪನಾಗ ದೀಪಕ್ ಪಿಲಾರ್ಡ್ ಅಂಚನೆ ಸದಸ್ಯರು ಪನ್ಪನ ತುಂಬು ಎಂಕಲ್ನ ಈ ಕೌನ್ಸಿಲರ್ ಐನ ಶ್ರೀಯುತ ರಾಘವ್ ಗಟ್ಟಿ ಅಂಚನೆ ನೇರ್ ದುಂಬದ ಕೌನ್ಸಿಲರ್ ಅರ್ನ ಬಡಿದಿ ಭಾರತೀಯ ರಾಘವ್ ಗಟ್ಟಿಲೆ ಎಂಕಲ್ ಕೇನ ವಿಷಯವನ್ನು ಓಲ ಆಪೋಜಿಂದ ಬಂತಿಜೇರು ರಾಘವ್ ಗಟ್ಟಿ ದೆತ್ತು ಬಂಡೇರು ವಿಷಯ ಪನ್ನಾಗ ಎದುರುದ 2 ಲಕ್ಷ ರೂಪಾಯಿ ಯಾನು ಪಂಚಾಯತಲ್ಲೇ ಕೊಡ್ದೀಪ ಅವು ಅಡ್ವಾನ್ಸ್ ವರ್ಕ್ ಯಾನು ಮನ್ಪ ಎಂದು ಪನ್ಪನ ಒಂಜ ಭರವಸೆ ಇದೀರು ಆ ಭರವಸೆದ ಮಿತ್ತು ಎಂಕ್ಲೆ ಬಾರಿ ಖುಷಿಯಾನು ದಯಪಂಡ ಮಂದಿರದಲ್ಲೇ ಕೊಡು ಎದುರ್ದ ಒಂಜಿ ಪೀಸ್ ಸತಿ ಮನ್ಪೋಡೆ ಆತನು ದಯಪಂಡ ಅಂಚ ರೋಡ್ ಕಂಪ್ಲೀಟ್ ಹಾಲಾದಿತ್ತಂಡು ಅಪ್ಪಗ ರಾಘವರು ಪಂಡೇರು ಯಾನ್ ಮನ್ಪ ಪಂಡದು ಅವಳು ಚೀಫ್ ಆಫೀಸರ್ಲ ಪೂರ ಪಾತಿರ್ದಾನಾಗ ಲಾಸ್ಟ್ಗೆ ವಿಷಯ ಬಂದಾಗ ಸದಸ್ಯರು ಕಾಂಟ್ರಾಕ್ಟರ್ಲೆ ಬಂದಾಗ ಅವು ಪೀಸ್ಲ ನೆತ್ತೊಟ್ಟಿಗೆ ಮನ್ಪೋಗ ದಯಪಂಡ ಕೂಡ ಪಂಚಾಯತ್ ವರ್ಕ್ನ ನಿಕ್ಲು ಬೇತೇಕಲ್ಲ ವಿನಿಯೋಗ ಮನ್ಪುಲೆ ಪನ್ಪುನ ಆ ಒಂಜಿ ಉದ್ದೇಶದ ಮಿತ್ತು ರಾಘವೇರಡ ಇಂಚ ಪನ್ನಾಗ ಅವು ಯಾನು ಆ ಕಾಸು ದೀದಾತನ ಬಂಡೇರು ಎಂಕಲ್ ರಾಘವೇರಡ ಈ ಸಂದರ್ಭಡು 2 ಲಕ್ಷ ದೀತನ ಈ ಸಂದರ್ಭಡು ಇರಡ ಒಂಜಿ ಎಂಕಲ್ದ ಕಲಕಲವಿದ ಮನವಿ ಆ ದೀತನಂಚಿನ ಕಾಸನ್ನು ಎಂಕಲ ದುಂಬುಗು 50 ವರ್ಷದ ಸಂಭ್ರಮದ ಪೊರ್ತುಗು ಕೆಲವು ಕೆಲಸ ಇರಂಡು ಅಂಚಾದು ಆ ಕಾಸನ್ನ ಎಂಕಲಿಗೆ ನೇಕೆ ವಿನಿಯೋಗ ಮನ್ಪೊಡುದು ನೀರಿನ ಪನೊಂದು ಈರು ಪ್ರಾರಂಭವಾದ ಈರು ಯಾಪ ಎಂಕಲ ಆ ಕಾಮಗಾರಿ ಮಂತು ಕೊರ್ಪಾಂದು ಪನ್ಪುನ ಈ ಭರವಸೆ ಕೊಡ್ತಾರೆ 5 ಬಕ್ಕದ ಬೆಳವಣಿಗೆ ಇಂಚೆ ಆಯ್ನೆಡ್ದಾದ್ರ
ಆ ಕಾಸನ್ನು ನನ್ನಲ ಇಂಕ್ಲಿಗೆ ಕೊರಡು ಬಂಡದ ಇರಡ ವಿನಂತಿ ಮಂತನೊಟ್ಟಿಗೆ ಈ ಸಂದರ್ಭಡು ಇರೆಗ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದ ಸ್ವಾಗತ ಮಂತಂದಿಲ್ಲ. ಇವತ್ತ ವೇದಿಕೆದ ಮಿತ್ತ ಚಾವಟ್ಟು ಪುನಃ ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆಯ್ನಿಂచిన ಶ್ರೀ ರಾಘವಗಟ್ಟಿ ನೆತ್ತಿನ ಬೆರಗೆ ಅಶೋಕ್ ಸಂಕೋಳಿಗೆ ಬೇರು ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆಯನ್ನು ಮಲ್ಪಡ್ಪಟ್ಟದ್ದು ಭಿನ್ನಯನ್ನು ಮಲ್ತೊಂದಿಲ್ಲ. ಇವಂಜಿ ಕ್ಷೇತ್ರದ ನಮ್ಮ ಮಂದಿರದ ಸದಸ್ಯರಾದ ಪುನಂಚಿನ ಕೋಟೆಕಾರು ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆದ ಬುಲ್ಲೇರು ಶ್ರೀ ರಾಘವಗಟ್ಟಿ ನೆತ್ತಿನ ಬೆರಗೆ ಅಶೋಕ್ ಸಂಕೋಳಿಗೆ ಮೆರೆದು ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಎಂಗ್ಲ ವೇದಿಕೆ ಒಂಜಿ ಯಾಪಲ ಪ್ರತಿ ವರ್ಷಲ ಎಂಗ್ಲ ಒಂಜಿ ಮಹಿಳಾ ಮನೆ ನಿಲ್ಲಪ್ಪುವ ಅಂಚನೆ ಈ ವರ್ಷ ಬೈದನಾರು ಕರಿನ ಪ್ರಾರಂಭದ್ದು ಎಂಗ್ಲ ಗುರುಸ್ವಾಮಿ ಇತ್ತೆ ನೆನಪು ಅಂತೀರು ದಯಪಂಡ 5 ವರ್ಷದ ಆ ಆಸುಪಾಸಡು ನಡುಪತ್ತದ ವರ್ಷಡು ಈ ಅಯ್ಯಪ್ಪ ಸೇವಾ ಸಮಿತಿ ಬೊಕ್ಕ ಅಂಚನೆ ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಕಾಂತಣ್ಣ ರೈಕುಲು ಚಂದ್ರಿಕನ ಪಪ್ಪ ಚಂದ್ರಿಕಪ್ಪ ಇಲ್ಲೇ ಬಾಲೆಗೆ ಗುರುಸ್ವಾಮಿ ಪನ್ಪೇರು ಚಂದ್ರಿಕಪ್ಪ ಬಾಲೆ ಅಂದು ಅಪ್ಪಗ ಕಾಂತಣ್ಣ ರೈನು ಮೂಲು ಸೇವಾ ಸಮಿತಿ ಅಧ್ಯಕ್ಷರಾದಿತ್ತೇರು ಅಂಚೆನೆ ಅಪ್ಪಗ ಎಂಕಲು ಒಂಜಿನ ಹಿಡಿದು 7ನೇ ಕ್ಲಾಸ್ ಹೋನಾಗ ಈ ಸಟಾರ್ ಓಪನ್ ಮಂತದ್ದು ಮೂಲ ವನಸು ಕೊಡ್ತೀನಿ ಆ ಟೈಮಡು ಕಾಂತಣ್ಣ ರೈನ ನೇತೃತ್ವಗೆ ಅಂಚೆನೆ ಕಾಂತಣ್ಣ ರೈನ ಲೀಡರ್ಶಿಪ್ ಸಾಧಾರಣ ಏಜಿದಾಕಲಿಗೆ ಸಾಧಾರಣ ಗೊತ್ತಪ್ಪು ದಯಪಂಡ ಮಾಡ್ರೋಡು ಅಂಚನೆ ಹಲವಾರು ಕಡೆಟ್ ಈ ಗೌರ್ಮೆಂಟ್ ಸೈಟ್ ಕೊಡ್ತಿತ್ತು ನಂಡ ಕಾಂತನ್ ರೈ ಬನ್ಪುಣಿಗೆ ಒಂದು ಬಲ್ಲು ಬತ್ತು ಲತ್ತು ಕೊರ್ಲು ಬೇಕಲಿಗೆ ಅಂಚಿನ ಒಂಜಿ ಲೀಡರ್ಶಿಪ್ ಕಾಂತನ್ ರೈ ಆದಪ್ಪು ಅರಸರಾಜ ಮುದ್ದೇರಾದಪ್ಪು ಹಲವಾರು ಜನ ಉಳ್ಳೇರು ಅಂಚೆನೆ ಕಾಂತನ್ ರೈನ ಲೀಡರ್ಶಿಪ್ ಮಗಲಿಗಾಯ್ನ ಶ್ರೀಮತಿ ಚಂದ್ರಿಕಾ ರೈಗೆ ಒಯ್ದಿನಿ ಚಂದ್ರಿಕಾ ರೈನ ಮಗಲು ಡಾಕ್ಟ್ರು ಮಂತೊಂದುಳ್ಳೇರು ಇಂಗ್ಲ ಅರಡ ಒಂಜಿ ಪಂಡ ಇರ್ನ ಒಂಜಿ ಬೇಡಿಕೆ ಅಯ್ಯಪ್ಪ ಈಡೇರ್ಸಡು ದಯಪಂಡ ಸದಸ್ಯಲ್ಲಾಲ್ಡ ಪಾತೆರ್ನಾಗ ಸದಸ್ಯಲ್ಲಾಲ್ ಪಣ್ಣಿ ಚಂದ್ರಿಕಾನ ಪುದಾರು ಚಂದ್ರಿಕಾಡ ಒಂಜಿ ಪಾತೆರ ಪಣ್ಣಿ ಚಂದ್ರಿಕಾಡ ಆರು ಏನೋ ಬಾರಿ ಒತ್ತಾಯ ಮಂತೊಂದುಲ್ಲೇರು ಈ ವಿಷಯ ಆವಡು ಪಣ್ಣ ಚಂದ್ರಿಕಾ ಈ ವಿಷಯಡು ಭಾರಿ ಮುತುವರ್ಜಿತ ತೊಂಡೇರು ದೀಪಕನೊಟ್ಟಿಗೆ ಚಂದ್ರಿಕಾಲ ಐಟ್ ಭಾರಿ ಮುತುವರ್ಜಿತ ತೊಂಡೇರು ಅಂಚನೆ ಎಂಕಲ ಕೋಟೆಕಾರ ವಲಯದ ಸುಕುಮಾರ ಗಟ್ಟಿ ಬೊಕ್ಕ ಪ್ರಭಾವತಿ ಮೇರ್ಲ ಮೆಕ್ಳಿಗೆ ಸಾಥ್ ಕೊಡ್ತೇರು ಅಂಚನೆ ಹಲವಾರು ಜನ ಒಪ್ಪೇರು ನೆತ್ತ ಪಿರೌಡು ಹಲವಾರು ಜನ ಒಪ್ಪೇರು ಇಂಕ್ಲೆ ಬುರ್ದು ಬೋದು ಪೆರವು ಯಾನು ಒಂಜಿ ಸುಕುಮಾರ ಗಟ್ಟಿ ಒಂಜಿ ವಿಷಯ ಪಂಡೆ ಇಂಕ್ಲೆಗೆ ತುರ್ತು ಕಾರ್ಯಕ್ರಮ ಈ ಇಂದು ಆಯ್ನಿರ್ದಾದ್ರ ಸದಸ್ಯಲ್ಲ ಸರ್ ಯಾನ್ ಪಂಡೆ ಸದಸ್ಯಲ್ಲ ಸರ್ ಇಂಚ ಅಂದುಂಡು ಐಕ್ ದಾಲ ಬಿಡ್ತಿ ನಿಕ್ಲ ಮೂಲು ಕಾರ್ಯಕ್ರಮಗೂ ನಮ್ಮ ಕೆಲಸ ಅವಡು ಬಾಕಿದ ಬೊಕ್ಕ ತೂಕ ಅಂದು ಬಂದ್ಬಿಡ ಅಂಚಿನ ಅವತ್ತಂದೆ ಶಂಕುಸ್ಥಾಪನೆಗೆ ನಿಕ್ಲ ಕಾಪನ ಬಿಡ್ಚಿ ಶಂಕುಸ್ಥಾಪನೆ ನಿಕ್ಲ ಮನ್ಪುಲಿ ಬೊಕ್ಕ ಉದ್ಘಾಟನೆಗೆ ಬೊಕ್ಕ ಅವರ ದಿನ ಮನ್ಪುಗ ಅಂದು ಆ ಪೊರ್ತುಗಳ ಚಂದ್ರಿಕಾ ಫುಲ್ ಕಾಂಟ್ಯಾಕ್ಟ್ ಉಳ್ಳೇರು ಎಂಗ್ಲ ಪ್ರತಿ ಒಂಜಿ ವಿಷಯ ಬಾರಿ ಮುತುವರ್ಜಿತ ತಂಡರು ದೀಪಕ್ ಪ್ರತಿ ಸತ್ತಿಲ ದಿನೊಟ್ಟು ಯಾನು ಫೋನ್ ಮಂತಿನಿಗೆ ರೆಸ್ಪಾನ್ಸ್ ಬಂತದ್ದು ಆಯನ ಕಾಂಟ್ರಾಕ್ಟ್ ದಾರಿನ ಬರ್ರೆ ಬಂದದ್ದು ಕೂಡಲೇ ಆಯ್ತಾ ಬೇಲ ಅವಡು ಅಂಚಿನ ಒಂಜಿ ರೆಸ್ಪಾನ್ಸಿಬಿಲಿಟಿ ಮೇರ್ಲ ಜೊತ್ತೊಂದೆ ಚಂದ್ರಿಕಾ ರೈಲ ಚಂದ್ರಿಕಾನ ಈ ಕೆಲಸ ಕಾರ್ಯ ಜನಮನ್ನಣೆ ಗಳಿಸಿದ್ರು ಅಂಚೆನೆ ನನಲ ನಿಖಲ ಚಂದ್ರಿಕಾ ಇರ್ನ ಸೇವೆ ಈ ಮಂದಿರಗೂ ಬೋರ್ಡ್ ಪನ್ಪುಲೆಕ್ಕೊಂಡು ಇರಗು ಈ ಸಂದರ್ಭಡು ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮನ್ಪೆ. ಇವತ್ತ ಮಿತ್ತ ಚಾವಟ ಪುನಃ ಶ್ರೀಮತಿ ಚಂದ್ರಿಕಾ ರೈ ಬೆರೆಗೆ ಶ್ರೀಮತಿ ಅನ್ನಪೂರ್ಣೇಶ್ವರಿ ಬೇರೆ ಬರ್ತದೆ ಶಾಲು ಸ್ಮರಣಿಕೆದ ಗೌರವ ಮಾನದಿಗೆ ಕೊರಡು ಬಣ್ಣದ ಭಿನ್ನಯನ್ನು ಬಲ್ತೊಂದಿಲ್ಲ. ಮಹಿಳಾ ಕಾಂಗ್ರೆಸ್ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ಇವಂಜಿ ನಮ್ಮ ಕ್ಷೇತ್ರದ ಬೇಲೆಗೆ ಸಂಪೂರ್ಣ ಸಹಕಾರ ಕೊರ್ನಂಚಿನ ಶ್ರೀಮತಿ ಚಂದ್ರಿಕಾ ರೈ ಕೋಟೆಕಾರ್ ಗುತ್ತು ಬೆರೆಗೆ ಅನ್ನಪೂರ್ಣೇಶ್ವರಿ ಬೆರೆದು ಗೌರವದ ಶಾಲು ಸ್ಮರಣಿಕೆದ ಮಾನದಿಗೆ ಅಂಜನೆ ನನ್ನವರು ಬಿನ್ನೆ ಶ್ರೀಯುತ ಪ್ರಶಾಂತ್ ಗಟ್ಟಿಗೊಲ್ಲ ಉದ್ಯಮಿ ಆರು ಬರೋಡಾಂಡು ಅನಿವಾರ್ಯ ಕಾರಣೋಡು ಬರ್ರೆ ಅಪ್ಪಜಿ ಪಂಡದ ತಿರುಪತಿರು ಅರೆಗಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ಅಂಚನೆ ಕುಡರಿ ಉದ್ಯಮಿ ಅಂಚನೆ ಮಾಲೀಕರಾಯನ ಶ್ರೀಯುತ ಚೆಲುವರಾಜ್ ಮಾಲೀಕರು ಚೇತನ್ ಟ್ರಾವೆಲ್ಸ್ ಮಂಗಳೂರು ಮೇರ್ಲ ಈ ಕಾರ್ಯಕ್ರಮ ಬರೋಡಾಂಡು ಬರ್ಪ ಅಂದು ಬಂತೇರು ಆರ್ಲ ಕಾರ್ಯಕ್ರಮಗೂ ಮುಂದುವರಿಸಲೆಂದು ಬಂತೇರು ಅರೆಗ್ಲ ಸ್ವಾಗತ ಮಂತನೊಟ್ಟಿಗೆ ಇನಿ ಅಭಿನಂದನಾ ಸಮಾರಂಭ ಮನ್ಪೆರಪ್ಪನ ಶ್ರೀ ಅಮೃತ್ ಸೋಮೇಶ್ವರ್ ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸರು ಅಂಚನೆ ಶ್ರೀಯುತ ನಾಗೇಂದ್ರ ಕೆದ್ಲಾಯರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೋಟೆಕಾರ್ ಶ್ರೀ ರಾಮನಾಯಕ್ ಕೋಟೆಕಾರ್ ಮುಕ್ತೇಶ್ವರರು ಶ್ರೀ ಮಾವತೋಬಾರ ಮಂಗಲದೇವಿ ದೇವಸ್ಥಾನ ಬೋಲಾರ ಮಂಗಳೂರು ಶ್ರೀ ಕೇಶವಯಂ ನಿಕಟಪೂರ್ವ ಅರ್ಚಕರು ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರ್ ಶ್ರೀ ಶಾಂತಾರಾಮ್ ಶೆಟ್ಟಿ ಮಡ್ಯಾರು ಉದ್ಯಮಿ ಮಾಜಿ ಆಡಳಿತ ಮುಕ್ತೇಶ್ವರರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ
ಶ್ರೀ ವೆಂಕಪ್ಪ ಮೂಲ್ಯ ಪ್ರಗತಿಪರ ಕೃಷಿಕರು ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಕೊರಗಜ್ಜ ಕೊರಪೋಲು ಸಾನ್ನಿಧ್ಯ ನಡುಪೋಲಿಕೆ ಬಲ್ಯ ಮೆಕ್ಕಲ್ಲ ಬೈದರು ಮೆಕ್ಕಲೆಲ್ಲ ಈ ಸಂದರ್ಭಡು ನಮ್ಮ ಪೂರೈನ ಪರವಾದ ರತ್ಪೂರ್ವಕವಾದ ಸ್ವಾಗತ ಮನ್ಪ ಅಂಚನೆ ಪ್ರತಿಭಾ ಪುರಸ್ಕಾರ ಮನ್ಪೆರೆತ್ತಿನ ಮೂಜಿ ಜೋಕುಲು ಕುಮಾರಿ ಮಯೂರಿ ಉಳ್ಳಾಲ್ ಕರ್ನಾಟಕ ಸರ್ಕಾರದ ಅಸಾಧಾರಣ ಬಾಲ ಪ್ರತಿಭೆ ಪುರಸ್ಕಾರ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ಪ್ರತಿಭೆ ಮಾಸ್ಟರ್ ಸುಮುಖ್ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಪಟು ಕುಮಾರಿ ಆಯಿಷಾ SLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿ ಮೆಕಲೆಲ್ಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಇನಿ ಮಾಧ್ಯಮ ಮಿತ್ರನ ಹಬ್ಬಕ್ಕ ಟಿವಿದ ಶಶಿಧರ್ ಪೊಯ್ಯತ್ತು ಬೈಲ್ ಅಂಚನೆ ಹೊಸಕೊರಲ್ ಬಲಗದ ಆಸಿಫ್ ಮೇರ್ಲಾ ಬೈದೇರು ಮೆರ್ಕಲೆಗ್ಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ವೇದಿಕೆಡು ಎಂಕಲ ಗುರುಸ್ವಾಮಿ ಅಂಚನೆ ಆಡಳಿತ ಮುಖ್ಯಸ್ಥರು ఆయన ಶ್ರೀಯುತ ಲಿಂಗಪ್ಪ ಗಟ್ಟಿ ಸಂಕೋಲಿಗೆ ಮೆರನ ವಿಷಯಡು ಯಾನು ಜಾಸ್ತಿ ಇಂಕ ಪಂಡ ಪಣ್ಣಾಗ ಬಾರಿ ಬೇಜಾರ ಪುಂಡ ಪಂಡ ಅರ್ನೊಂಜಿ ಕೆಲಸ ಕಾರ್ಯ ನಿಜವಾದ ಈ ಗುರುಸ್ವಾಮಿನ ಈ ಪ್ರಾಯಡು ಎಂಕಲು ಬದುಕೋನ ಇಜ್ಜ ಅಂತ ಪಂಪಣ ನಾನು ಅರ್ಧ ಕೋಡಲ್ಲ ಪಂಡೆ ದಯಪಂಡ ಪ್ರತಿ ಒಂಜಿ ವಿಷಯಡ್ಲ ಎಂಕಲಿಗೆ ನೆರೆಯರ ನೆರ್ಪೇರು ಆಂಡ ಪ್ರತಿ ಒಂಜಿ ವಿಷಯಡ್ಲ ಎಂಕ್ಲು 7 ಗಂಟೆ ಬಂಡ ಆಜೆ ಮುಕ್ಕಲಿಗೆ ರೆಡಿ ಆದ ಉಪ್ಪೇರು ಇಂಚಿನ ಆಂಡ ಪೋಪನ ಇತ್ತಂಡ ಆಂಡ ಒಂಜಿ ಜವನೇರಿಗೆ ಕಮ್ಮಿ ಇಜ್ಜಂದೆ ದಾಯಬಂಡ ಅರೆಗೆ ಅಯ್ಯಪ್ಪ ಅರೆಗೆ ನನಲ ಒಂಜಿ ಆಯುಷ ಕೊರೋಡು ದಾಯಬಂಡ ಅರ್ನ ಈ ಕೆಲಸ ಪ್ರತಿ ಒಂಜಿ ಕೆಲಸಗಳ ಮಂದಿರೋಡು ಯಾನು ವರ ಬೇಜಾರು ಬಾತೇರುಂಡು ಪ್ರತಿ ಒಂಜಿಲ ಆರು ಮನ್ಪುರ ತೊಟ್ಟಿಗೆ ಆರೇ ಅರ್ನ ಸಪೋರ್ಟಿನೇಟ್ ಅಶೋಕ್ ಸಂಕೋಲಿಗೆ ಬಂಡದುಳ್ಳೇರು ಆರು ಇತ್ತಂಡ ಬೇರೆ ಓಡೆ ಪೂರ್ಣಗಲ್ಲ ಓ ಪ್ರತಿ ಒಂಜಿಗೆ ಇಂಕ್ ಅರೆನ ಆ ಪುಗರ್ನಂಚಿನ ದಾಲೇಜಿ ದಯಪಂಡ ಮಂದಿರದ ಟೋಟಲ್ ಇತ್ತ ರೂವಾರಿಯಿಂದ ಪಣುಲಿ ಅರೆಗಲ ಈ ಸಂದರ್ಭಡು ಜಾಸ್ತಿ ಯಾನ್ ಪನ್ಪುಜಿ ಅರೆಗಲ ಈ ಸಂದರ್ಭಡು ಅರೆಗೆ ಸಾಷ್ಟಾಂಗ ನಮಸ್ಕಾರ ಅಂತಂದು ಯಾನು ಅರೆನ ಈ ಸಂದರ್ಭಡು ರತ್ಪೂರ್ವಕವಾದ ಸ್ವಾಗತ ಮನ್ಪೆ ಅಂಚೆನೆ ಸುವರ್ಣ ಮಹೋತ್ಸವಗೂ ಇಂಕಲೊಂಜಿ ಅಧ್ಯಕ್ಷರು ಬಾರಿ ಗಟ್ಟಿದ ಬೋರ್ಡು ಪನ್ಪನ ಉದ್ದೇಶಡು ಎಂಕಲ್ಲ ಮಂದಿರಗು ಒಂಜಿ ಮೇಯ್ನ್ ಪಿಲ್ಲರ್ ಒಂದೇ ಪನೊಳ್ಳಿ ಶ್ರೀಧರ್ ಶೆಟ್ರು ಅರ್ನ ಪುದರ್ಕೇನದಾಗ್ಲು ಬಾರಿ ಕಮ್ಮಿ ತೊಕೊಟ್ಟು ಒಲಪೇಟೆಡು ಶ್ರೀರಾಮ್ ಫ್ಯಾನ್ಸಿ ಬಂಡದು ಒಂಜಿ ಪೊರ್ಲುದ ಒಂಜಿ ಅಂಗಡಿ ನಡ್ಪೋರು ಅಂಚೆನೆ ಅರ್ನ ಬಡದಿಲ್ಲ ಟೀಚರ್ ಮಗಲ್ಲ ಟೀಚರ್ ಶ್ರೀಧರ್ ಶೆಟ್ರು ಬಾರಿ ಮೌನಿ ದಯಪಂಡ ಪಾತ್ರೆನ ಲೆಕ್ಕದ ಆಂಡ ಕಾರ್ಯ ಜಾಸ್ತಿ ಶ್ರೀಧರ್ ಶೆಟ್ಟರನ್ನ ಅಧ್ಯಕ್ಷರ ಬಂದಾಗ ಆರು ಬಂದ್ಬಿಟ್ಟು ಇಂಕ ತಾಲ ಬಿಡ್ಸಿ ಯಾನೊಂಜಿ ಅಯ್ಯಪ್ಪನ ಭಕ್ತಿಯ ಮಾತ್ರ ಅಂದು ಆಂಡ ಪ್ರತಿ ಒಂಜಿ ವಿಷಯಗಳ ಸಗಾಯ ಮಂತೊಂದು ಮಂದಿರದ ಪ್ರತಿ ಒಂಜಿ ಬುಲೆಚಿಲೆಗಳ ಸಹಾಯ ಸಹಕಾರ ಮನ್ಪನಾರು ಶ್ರೀಯುತ ಶ್ರೀಧರ್ ಶೆಟ್ರು ಅರೇನು ಈ ಸತಿ ಸುವರ್ಣ ಮಹೋತ್ಸವ ಸಮಿತಿಗೆ ನಮ್ಮ 2 ವರ್ಷದ ಸಮಿತಿಗೆ ಈ ವರ್ಷದ್ದು ಬರ್ಪೆ ವರ್ಷ ಮಟ್ಟ 2 ವರ್ಷಕ್ಕೂ ಅಧ್ಯಕ್ಷರಾದ ಸಮಿತಿ ಆಯ್ಕೆ ಮಂತನು ಬೇರೆಗಳ ನಮ್ಮ ಪೂರೈನ ಪರವಾದ ರತ್ಪೂರ್ವಕವಾದ ಏನಾರು ಸ್ವಾಗತ ಮನ್ಪೆ ಅಂಚೆನೆ ಕಾರ್ಯಾಧ್ಯಕ್ಷರಾದ ವೇದಿಕೆಡು ಈ ಘನವೇದಿಕೆಡು ಉಪ್ಪುನಾರು ಲಕ್ಷ್ಮಣ್ ಕಟ್ಟಿಮನಿ ಬಂದ ಗೊತ್ತು ಜನಕ್ಕಲು ಬಾರಿ ಕಮ್ಮಿ ಉಚ್ಚಿಲ ನೇತಾಜಿ ಪರಿಸರಡು ಲಕ್ಷ್ಮಣ್ ಕಟ್ಟಿಮನಿ ಬಾರಿ ಮಲ್ಲ ಇಂಡಸ್ಟ್ರಿಯಲಿಸ್ಟ್ ದಯಪಂಡ ಆರು ಪಣ್ಣ ಪನ್ಪೇರು ಎನ್ನ ವಿಷಯ ದಾಲ ಪಂಡ್ರೆ ಬಲ್ಲಿ ಯಾನು ಇನ್ನು ವೇದಿಕೆಗೆ ಬರ್ಪು ಯಾನು ವರ್ಮ ಕಾಲಿಗೆ ಬರ್ಪೆ ಅಂದು ದಯಪಂಡ ಆರು ಓಲ ಪುದರು ಇತ್ತದು ಓಲ ಬೇಲ ಮನ್ಪುನಾರತ್ತು ಆನ ಇಂಕ್ಲೆಗೆ ಅಯ್ಯಪ್ಪನ ವಿಷಯಡು ಎಂದ ರಾಜಿಜ್ಜಿ ಯಾನು ಉವೇ ಒಂಜಿ ವಿಷಯಡು ಯಾನು ಅಭಿವೃದ್ಧಿದ ವಿಷಯಡು ಯಾನು ನಿಖಲೊಟ್ಟಿಗೆ ಉಳ್ಳೆಂದು ಪನ್ಪುನ ಪ್ರತಿ ಒಂಜೆಕ್ಕಲ ಗುರುಸ್ವಾಮಿ ಗೊಂಜಿ ಬೆನ್ನೆಲುಬಾದ ಉಪ್ಪುನಾರು ಶ್ರೀಯುತ ಲಕ್ಷ್ಮಣ್ ಕಟ್ಟಿಮನಿ ಎಂಕಲು ಮಂತನ ಬೇಲೆನು ಯಾಪಲ ಪುಗರುಡಿ ಮನ್ಪುನ ಬೇಲೆಡು ಪುಗರ್ನೆಡತ್ತು ಕಾಲಿ ಕಾಟಾಚಾರಗೂ ಮನ್ಪುನತ್ತು ಅಂಡ ಪ್ರತಿ ಒಂಜಿ ವಿಷಯಡ್ಲ ಲಕ್ಷ್ಮಣ್ ಕಟ್ಟಿಮನಿ ಇಂದು ಆಡು ಮುಟ್ಟದ ಸೊಪ್ಪಿಲ್ಲದ ಬನ್ಲೆಕ್ಕನೆ ಪ್ರತಿ ಒಂಜಿ ವಿಷಯಡ್ಲ ಎಂಗ್ಲಿಗೆ ಸಹಾಯ ಸಹಕಾರ ಮನ್ಪುನಾರು ಶ್ರೀಯುತ ಲಕ್ಷ್ಮಣ್ ಕಟ್ಟಿ ಮೆರಿಮರಿನ್ ಸುವರ್ಣ ಮಹೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ನೇಮಕ ಮಂತ ಕಮಿಟಿ ನೇಮಕ ಮಂತಂದು ಐನ ಅಂಚೆನೆ ಆರು ಈ ಘನ ವೇದಿಕೆ ಉಳ್ಳೇರು ಅರೆಲ್ಲ ಈ ಸಂದರ್ಭ ನಮ್ಮ ಪೂರೈನ ಪರವಾದ ರತ್ಪೂರ್ವಕವಾದ ಸ್ವಾಗತ ಅನ್ಪೆ ಅಂಚೆನೆ ವೇದಿಕೆಡು ನಮ್ಮ ಕರಿನ ಟರ್ಮದ ಅಧ್ಯಕ್ಷರಲ್ಲ ಅಂದು ಈ ಟರ್ಮದ ಗೌರವಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಕೊಲ್ಯ ಬೂಡುಪಡುಪು ಬೇರೆಲ್ಲ ಈ ವೇದಿಕೆ ಉಳ್ಳೇರು ಬೇರೆಲ್ಲ ನಮ್ಮ ಪೂರೈನ ಪರವಾದ ರತ್ಪೂರ್ವಕವಾದ ಏನಾರು ಸ್ವಾಗತ ಅನ್ಪೆ ಅಂಚನೆ ವೇದಿಕೆ ಇತ್ತಿನ ಗಣ್ಯರನ್ನ ಒಟ್ಟಿಗೆ ನನ್ನ ದುಂಬುಗು ಸನ್ಮಾನ ಮನ್ಪುನಕ್ಲು ಎದುರುಳ್ಳ ಉಳ್ಳೇರು ಅಕ್ಲೆಲ್ಲ ಯಾನು ಹೊರ ನೆನಪು ಅಂತೆ ಅಕ್ಲೆನ್ನು ಕುಡಾರ ಸ್ವಾಗತ ಮಂತನೊಟ್ಟಿಗೆ ಮಾಧ್ಯಮ ಮಿತ್ರರೇ ಅಂಚನೆ ಕಾರ್ಯಕ್ರಮ ನಿರ್ವಹಣೆ ಮನ್ಪುನಂಜನ ಅಂಚನೆ ಟ್ರಸ್ಟಿ ಅಂಚನೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರ್ಲಂದು ಶ್ರೀಯುತ ಪ್ರವೀಣ್ ಬಸ್ತಿ ಬೇರೆಲ್ಲ ಸ್ವಾಗತ ಮನ್ಪುನೊಟ್ಟಿಗೆ ನಮ್ಮ ಲೈಟಿಂಗ್ದಾರ್ ರವಿ ಎಲೆಕ್ಟ್ರಿಕಲ್ಸ್ ಉಳ್ಳಾಲ ಬೇರೆಲ್ಲ ಸ್ವಾಗತ ಮನ್ಪುನೊಟ್ಟಿಗೆ ಅಂಚೆನೆ ಉಳ್ಳಾಲ ಆರಕ್ಷಕ ಠಾಣ ನಿರೀಕ್ಷಕರು ಬಕ ಉಪನಿರೀಕ್ಷಕರು ಸಿಬ್ಬಂದಿ ವರ್ಗದ ಕಡೆಲ್ಲ ಈ ಸಂದರ್ಭಡು ಸ್ವಾಗತ ಮನ್ಪುನೊಟ್ಟಿಗೆ ಎನ್ನ ಈ ಕಾರ್ಯಕ್ರಮವನ್ನು ಉಂತಾಯ ಬಂದು ಪಾತ್ರೊಂದು
ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಪ್ರೀತಿದ ಸ್ವಾಗತ ಮಲ್ತಂದು ವರದಿದ ಮುಖಾಂತರ ನಮ್ಮ ದುಂಬುದಿಯರಲ್ಲಿ ಸಮಿತಿದ ಕಾರ್ಯಂತರು ಶ್ರೀ ಅಜಯ್ ಕುಂಪಲ ಅಮೇರು. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಮತ್ತು ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ 48 ನಡೆಸಬೇಕೆಂದು ನಿರ್ಧರಿಸಿ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಜನಾ ಸಂಕೀರ್ತನೆಯೊಂದಿಗೆ ಸಂಪನ್ನಗೊಂಡಿತು. ವರದಿ ವರ್ಷದಲ್ಲಿ ಪೂಜೆಯನ್ನು ಭಜನಾ ಸಂಕೀರ್ತನೆಯೊಂದಿಗೆ ಪ್ರತಿ ತಿಂಗಳ ಸಂಕ್ರಮಣ ಪೂಜೆ, ವಿಷು ಹಬ್ಬ, ಮಂಡಲ ಪೂಜೆ, ಸೇವೆಯವರಿಗೆ ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ, ನಾಗತಂಬಿಲ ಇವುಗಳನ್ನು ಮಂದಿರದ ಅರ್ಚಕರಾದ ಶ್ರೀ ಕೇಶವ ಎಂ ನಂಬೀಶನ್ ಇವರಿಂದ ನೆರವೇರಿಸಿಕೊಂಡು ಬರಲಾಗಿದೆ. ತಾರೀಕು 30/11/2022 ಬುಧವಾರ ಬೆಳಿಗ್ಗೆ 6:30ಕ್ಕೆ ಉತ್ಸವದ ಉದ್ಘಾಟನೆಯೊಂದಿಗೆ ಆರಂಭಗೊಂಡು ಮಾತೆಯರಿಂದ ಸಹಸ್ರನಾಮ ಪಠಣ, ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರಿಂದ ಕಲಶಾಭಿಷೇಕ, ತುಪ್ಪಾಭಿಷೇಕ, ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನೆರವೇರಿತು. ಅನಂತರ ಮಧ್ಯಾಹ್ನ 1ರಿಂದ 3ರ ತನಕ ಅನ್ನ ಸಂತರ್ಪಣೆ ನಡೆಯಿತು. ಉತ್ಸವದಂದು ಹಲವಾರು ಭಜನಾ ಮಂದಿರ, ದೇವಸ್ಥಾನಗಳ ಭಜನಾ ತಂಡಗಳು ಬಂದು ಭಜನಾ ಸಂಕೀರ್ತನೆಯನ್ನು ನೆರವೇರಿಸಿಕೊಟ್ಟರು. ಸಂಜೆ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾದ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಿ ರವೀಂದ್ರನಾಥ ರೈ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಪಿ ಶ್ರೀಧರ್, ಮೆಸ್ಕಾಂ ಕಾರ್ಪೊರೇಟರ್ ಕಚೇರಿಯ ಉಪಲೆಕ್ಕ ನಿಯಂತ್ರಣಾಧಿಕಾರಿ ಶ್ರೀ ಎ ಉಮೇಶ್ ಗಟ್ಟಿ, ಶಾರದೋತ್ಸವ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ಹರೀಶ್ ಕುಮಾರ್, ಶ್ರೀ ಅಯ್ಯಪ್ಪ ಸೇವಾ ಸಮಾಜ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಗಣೇಶ್ ಪುದುವಾಳ್, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ತೊಕ್ಕೋಟು ಇದರ ಅಧ್ಯಕ್ಷರಾದ ಶ್ರೀ ಜೀವನ್ ಕುಮಾರ್ ತೊಕ್ಕೋಟು, ಮಂದಿರದ ಗುರುಸ್ವಾಮಿ ಲಿಂಗಪ್ಪಗಟ್ಟಿ ಸಂಕೊಳಿಗೆ, ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಉಪಸ್ಥಿತಿ ಇದ್ದರು. ಸಭೆಯಲ್ಲಿ ಶ್ರೀ ರಾಘವಗಟ್ಟಿ ನೆತ್ತಿಲ, ಸಂದೀಪ್ ಶೆಟ್ಟಿ, ಶ್ರೀಮತಿ ಪುಷ್ಪಲತಾ ಎಸ್ ನಾಯಕ್, ಮಾಸ್ಟರ್ ರಿಷಬ್ ದಾಸ್ ಶೆಟ್ಟಿ, ಶ್ರೀ ಜನಾರ್ದನಗಟ್ಟಿ ಸಂಕೊಳಿಗೆ, ಶ್ರೀ ಶಶಿಧರ್ ಪೊಯ್ಯತ್ತಬೈಲ್, ಶ್ರೀ ಹರೀಶ್ ಟಿ ಉಚ್ಚಿಲ್ ಇವರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು. SSLCಯಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕುಮಾರಿ ಅದಿತಿ ಶೆಟ್ಟಿ, ಕುಮಾರಿ ತನ್ವಿ SP ಇವರನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಭೆಯಲ್ಲಿ ಶ್ರೀ ದೇವಾನಂದ್ ಇವರು ನೀಡಿದ 2 ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡಿದರು. ಗುರುಸ್ವಾಮಿಗಳಾದ ದಿವಂಗತ KR ಪ್ರಭಾಕರನ್ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಶಾಲೆಯ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ನಂತರ ವಸಂತ ಅಂಬಿಕಾ ರೋಡ್ ಮತ್ತು ಬಳಗದಿಂದ ಭಕ್ತಿ ರಸಮಂಜರಿ ನಡೆಯಿತು. 3/12/2022 ಶನಿವಾರದಂದು ಮಂದಿರದಲ್ಲಿ ಶನಿ ಪೂಜೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಭಗವದ್ಭಕ್ತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 9/4/2023 ಗುರುವಾರ ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಶ್ರೀ ಶ್ರೀಧರ ಶೆಟ್ಟಿ ಉಳ್ಳಾಲಬೈಲ್ ಇವರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ವರದಿ ವರ್ಷದಲ್ಲಿ ಪ್ರತಿ ತಿಂಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಹಲವಾರು ಸ್ವಾಮಿ ಭಕ್ತರು ಗುರುಸ್ವಾಮಿ ಅವರಿಂದ ಮಾಲಾಧಾರಣೆ ಮಾಡಿಸಿ ವ್ರತ ನಿಯಮಗಳನ್ನು ಪಾಲಿಸಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ಶಬರಿಮಲೆ ಯಾತ್ರೆ ಕೈಗೊಂಡಿರುತ್ತಾರೆ. ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಮಾಲಾಧಾರಣೆ ಮಾಡಿದ ಸ್ವಾಮಿಗಳಿಗೆ ಏರ್ಪಡಿಸಲಾದ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಸ್ವಾಮಿ ಭಕ್ತರ, ಊರ ಮಹನೀಯರು ಹಾಗೂ ಮಂದಿರದ ಎಲ್ಲ ಭಗವದ್ಭಕ್ತರ ಸಹಕಾರದೊಂದಿಗೆ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರಲಾಗುತ್ತದೆ. ಹಾಗೆಯೇ ಪ್ರತಿ ತಿಂಗಳ ಸಂಕ್ರಮಣದಂದು ಮಂದಿರದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯೂ ನಡೆಯುವುದು. ಇದ ವಾರ್ಷಿಕೋತ್ಸವ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಲು ಸಮಿತಿಯೊಂದಿಗೆ ಸಹಕರಿಸಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಉತ್ಸವ ಸಮಿತಿಯ ಸದಸ್ಯರು ಹಾಗೂ ಇತರ ಎಲ್ಲ ಸದಸ್ಯರುಗಳು ನಗದು ವಸ್ತು ರೂಪದಲ್ಲಿ ದೇಣಿಗೆ ನೀಡಿ ಹಾಗೂ ನಿತ್ಯ ಅನ್ನದಾನಕ್ಕೆ ಸಹಕರಿಸಿದ ಊರ ಪರವೂರ ಎಲ್ಲ ಭಗವದ್ಭಕ್ತರನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ತಮಗೆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸದಾ ಇರಲೆಂದು ಹಾರೈಸುತ್ತೇವೆ. ಜೈ ಹಿಂದ್. ಸಂದೈತ ಮಲ್ತಂದು ವೇದಿಕೆದ ಮಿತ್ತ ಚಾವಡಿಗೆ ಎಂಗೆಲ್ಲ ಈ ಒಂದು ವೇದಿಕೆದ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಒಳ್ಳೆಯ ಉದ್ಯಮಿ ಬರಿಯ ನೆಂಚಿನ ಶ್ರೀ ಪ್ರಶಾಂತ್ ಗಟ್ಟಿ ಕೊಲ್ಯ ಒಳ್ಳೆಯ ಬೇರೆಗೆ ಪ್ರೀತಿದ ಸ್ವಾಗತ ಎನಿತ ವೇದಿಕೆ ಬೇರೆಗೆ ಶ್ರೀ ಸುರೇಶ್ ಬೇರೆ ಬತ್ತದ ಶಾಲಾ ಸ್ಮರಣಿಕದ ಗೌರವ ಮಾನಾದಿಗೆ ಮಲ್ಪಟ್ಟು ಬಂಡದ ಭಿನ್ನಯನ್ನು ಮಲ್ತೊಂದಿಲ್ಲ ಶ್ರೀ ಪ್ರಶಾಂತ್ ಗಟ್ಟಿ ಕೊಲ್ಯ ಉದ್ಯಮಿ ಬೇರೆಗೆ ಪ್ರೀತಿದ ಸ್ವಾಗತ. ಅದೇ ರೀತಿ ವೇದಿಕೆದ ಎದುರು ಭಾಗಗಳು ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರಾಂಚಿನ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಬೇರ್ಲ ಉಲ್ಲೇರು ಬೇರೆಲ್ಲ ಯಾನೆ ಪ್ರೀತಿಪೂರ್ವಕ ಅದು ಈ ಒಂಜಿ ಇನ್ನಿತ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತಂದು
ಕಾರ್ಯಕ್ರಮದ ದುಂಬುಕು ಈ ಒಂಜಿ ವೇದಿಕೆಡು ಮುಖ್ಯ ಬಿನ್ನರಾದ ನಮ್ಮೊಟ್ಟಿಗೆ ಉಪನಂಚಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಲ್ ಇರ್ನ ಪಾತೆರಗಾದ ಇತ್ತ ವೇದಿಕೆಯನ್ನು ಅನುಮತಿ ಕೊರೊಂದುಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಆಯಿತು. ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ದೇವಸ್ಥಾನ ಸೇವಾ ಸಮಿತಿಯ ಕೋರಿಕೆ ಏನಿತ್ತು ಅದನ್ನು ಶ್ರೀಮತಿ ಚಂದ್ರಿಕಾ ರೈ ಮತ್ತು ದೀಪಕ್ ಪಿಲಾರ್ರವರು ನನ್ನ ಮುಂದಿಟ್ಟಾಗ ಖಂಡಿತವಾಗಿ ನಾವು ಅದಕ್ಕೆ ಸ್ಪಂದಿಸ್ತೇವೆ ಅಂತ ಭರವಸೆಯನ್ನು ಶಾಸಕರು ನೀಡಿದರು. ಆ ಪ್ರಕಾರ ಈ ಕೆಲಸ ಮಾಡಬೇಕು ಅಂತ 30 ತಾರೀಕಿಗೆ ಅವರ ಕಾರ್ಯಕ್ರಮ ದಿವಸವೇ ಅದು ಸಂಪೂರ್ಣಗೊಳ್ಳಬೇಕು, ಅದರ ಒಳಗೆ ನೀವು ಮಾಡಿ ಅಂತ ನಮಗೆ ಆದೇಶ ನೀಡಿದ ಪ್ರಕಾರ ಇವತ್ತು ಒಳ್ಳೆಯದೊಂದು ಈ ಕಾರ್ಯಕ್ರಮ ಇಂಟರ್ಲಾಕ್ ಅಳವಡಿಸುವಂಥ ಕಾರ್ಯಕ್ರಮ ನಡೆದಿದೆ. ಈ ಸಮಾರಂಭದಲ್ಲಿ ಅವರು ಭಾಗವಹಿಸಬೇಕಿತ್ತು. ಅವರ ಯಾತ್ರೆಯಲ್ಲಿ ಉಮ್ರಾ ಯಾತ್ರೆಯಲ್ಲಿ ಇರುವುದರಿಂದ ಮತ್ತೆ ತಿರ್ಗಿ ಅವರು ಬಂದು ನಾಳೆ ಬೆಂಗಳೂರಿಂದ ಬೆಳಗಾಂ ಅಧಿವೇಶನಕ್ಕೆ ಹೋಗಬೇಕಾಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಹಲವಾರು ಕಾಮಗಾರಿ ಈ ಪ್ರದೇಶದಲ್ಲಿ ನಡೀಲಿಕ್ಕಿದೆ. ಇದರ ಕಾಮಗಾರಿ ನಡೀಲಿಕ್ಕೆ ಊರಿನವರೆಲ್ಲರೂ ಸಹಕಾರ ಕೊಟ್ಟದನ್ನು ಸ್ಮರಿಸಿಕೊಂಡು ನಾವು ಕೂಡ ಭಾಳ ಚಿಕ್ಕಂದಿನಿಂದ ಈ ಕ್ಷೇತ್ರವನ್ನು ನೋಡ್ತಾ ಇದ್ದೇವೆ. ಪ್ರಭಾಕರ್ ಸ್ವಾಮೀಜಿಯವರು ಗುರೂಜಿ ಆಗಿದ್ದಂಥ ಸಂದರ್ಭದಲ್ಲಿ NR ಉಭಯರವರು ಇಲ್ಲಿದ್ದರು. ಅವರು ಕೂಡ ಉತ್ತಮ ಸೇವೆಯನ್ನು ಈ ಮಂದಿರಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ನಾನು ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಅದೇ ರೀತಿ ಅನೇಕ ಈ ಸೋಮೇಶ್ವರ ಗ್ರಾಮ, ಕೋಟೆಕಾರ ಗ್ರಾಮ ಮತ್ತು ಉಳ್ಳಾಳದವರು ಹತ್ತಿರದ ಗ್ರಾಮದವರು ಹೆಚ್ಚಿನ ಅಯ್ಯಪ್ಪ ಭಕ್ತಾದಿಗಳು ಈ ಮಂದಿರದ ಮುಖಾಂತರ ಮಾಲಾಧಾರಿಗಳಾಗಿದ್ದುಕೊಂಡು ಅಯ್ಯಪ್ಪ ದೇವರ ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಆಡಳಿತ ಕಮಿಟಿಯವರು ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಆ ಕಮಿಟಿಯ ಮುಖಾಂತರ ಹೆಚ್ಚಿನ ಸೇವೆ ಈ ಭಾಗದ ಜನರಿಗೆ ಸಿಗಲಿ, ಎಲ್ಲರೂ ಹೆಚ್ಚಿನ ಯುವಕರು ಅಯ್ಯಪ್ಪನ ಭಕ್ತಾದಿಗಳಾಗಿದ್ದುಕೊಂಡು ಒಳ್ಳೆಯ ಪ್ರಜೆಗಳಾಗಿ ಭಾಗವಹಿಸುವಂಥ ಅವಕಾಶ ಆಗಲಿ. ನಾನು ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಹಲವು ವರ್ಷಗಳಿಂದ ಮಾಡಿದ್ದೇನೆ. ನನ್ನ ಮಗ ಕೂಡ ಇವತ್ತಿಗೂ ಕೂಡ 18ನೇ ವರ್ಷ, ಈ ವರ್ಷ ಕೂಡ ಅವನು 18ನೇ ವರ್ಷದಲ್ಲಿ ಮತ್ತೆ ಶಬರಿಮಲೆಗೆ ಹೋಗ್ತಾ ಇದ್ದಾನೆ. ನಾವು ಕೂಡ ಅಯ್ಯಪ್ಪನ ಭಕ್ತಾದಿಗಳೇ, ಎಲ್ರಿಗೂ ಅಯ್ಯಪ್ಪನ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಟ್ರಸ್ಟಿನ ಅಧ್ಯಕ್ಷರಿಗೂ, ಸೇವಾ ಸಂಘದ ಅಧ್ಯಕ್ಷರಿಗೂ, ಊರಿನ ಭಕ್ತಾದಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮಕ್ಕೂ ಶುಭ ಸಂದೇಶನು ಹಾರೈಸಿನ ಶ್ರೀ ಸದಾಶಿವ ಉಳ್ಳಾಲ ಮೇರೆಗೆ ಹೃತ್ಪೂರ್ವಕ ಸುಲ್ಮೇಲನೆ ಸಂದೈತವಂಥದ್ದು ವೇದಿಕೆದ ಮಿತ್ತ ಚವಡ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಶ್ರೀ ದೀಪಕ್ ಪಿಲಾರ್ ಇರೆಗೆ ಇದ್ದ ಈ ವೇದಿಕೆಗೆ ಶುಭ ಸಂದೇಶನು ಕುರುಡು ಪಂಡದ ಭಿನ್ನಯ ಮಲ್ತೊಂದಿಲ್ಲ. ಮಸ್ತ್ ಖುಷಿಯ ಒಂದುಂಡು ಈ ಒಂದು ವೇದಿಕೆ ನಿಕ್ಲಿನೊಟ್ಟಿಗೆ ರಡ್ಡು ಪಾತ್ರ ಪನ್ಯರ ಅವಕಾಶ ತಿಕ್ಕಿನ ದಾದಂದು ಪಂಡ ಈ ಒಂದು ಧಾರ್ಮಿಕ ಅವಾರ್ಡು, ಶಿಕ್ಷಣ ಅವಾರ್ಡು, ಒವೇ ವಿಷಯ ಅವಾರ್ಡು ಎಂಗ್ಲಿನ ಈ ಭಾಗದ MLA ಒಂದು ಪಂಡಂದಾಂಡ ದಯನ್ ಪಂಡ ಸೋಮೇಶ್ವರ ದೇವಸ್ಥಾನ ಉಪ್ಪು ಬೇತೆ ಬೇತೆ ಚರ್ಚ್ ಮಸೀದು ಓಯ್ ಒಂದು ಎಡ್ಡೆ ಕಾರ್ಯಕ್ರಮ ಉಂಡೊಂದು ಗೊತ್ತಾನಂದಾಂಡ ಐಕೆ ಸಂಬಂಧಪಟ್ಟಿನ ಕುಲ್ಪೋದಾರಡ ಪಂಡ ಐಕ್ ತುರ್ತು ವ್ಯವಸ್ಥೆ ಮಲ್ತೊಂದು ಬೋಡಾಪಿನಂಚಿನ ಅಧ್ಯಕ್ಷರ ಪಂಡದ ವ್ಯವಸ್ಥೆ ಮಲ್ಪಿನಕ್ಕೆ ಒಂಜಿ ಕಾರಣ ಏನಿತ್ತ ಈ ಒಂಜಿ ಇಂಟರ್ಲಾಕ್ ಅಂದು ಪನ್ಯರೆಯನ್ನು ಈ ಪೊರ್ತು ಇಚ್ಛಿಸುವೆ. ಬೊಕ್ಕ ನೇಕ ಬೋಡಾಪಿನಂಚಿನ ಮುಲ್ತ ಕಾರ್ಯದರ್ಶಿ ಅಧ್ಯಕ್ಷರು ಪೂರ ನೇಕ ಸಹಕಾರ ಕೊಡ್ತೀರು. ಎಂಗ್ಲಿನ ಅಧ್ಯಕ್ಷರ ಬರ್ತದ ಪಂಡಿನ ಹತ್ರ ಈ ಒಂಜಿ ಇಂಟರ್ಲಾಕ್ದ ಕೆಲಸ ಆತಂಡು ಮಸ್ತ್ ಖುಷಿಯ ಒಂದುಂಡು. ಎಂಗ್ಲೆಗೆ ಒಂಜಿ ನಮ್ಮದಾಲಜ್ಜಿ ಪೂರ ದೇವರನ ಒಂಜಿ ಆಶೀರ್ವಾದಡು ಎಂಗ್ಲಿನ ಖಾಲಿ ಪುದರ್ ನಿಮಿತ್ತ ಮಾತ್ರ ಈ ಒಂಜಿ ಕೆಲಸ ಆಯ್ನಕ್ಕೆ ಆ ದೇವರಿಗೆ ಏನ ಕೈಮಗ್ಗೊಡೊಂದು ಈ ಪೊರ್ತುಗು ಪಣದು ಎದುಡಿತಿನಕ್ಲಿಗೆ ಮಾತಿರಗ್ಲ ಈ ಒಂಜಿ 41ನೇ ವಾರ್ಷಿಕೋತ್ಸವದ ಶುಭಾಶಯ ಪಣೊಂದು ಎಂಕರು ಪಾತೆರ ಅವಕಾಶ ಕೊರನೇಕ್ ನಿಕ್ಲೆ ಪೂರಿರಗ್ಲ ಕೈಮಗೊಂದಿಯನ್ನ ಪಾತೆರನ್ನು ಉಂತಾವೆ. ಜೈ ಕರ್ನಾಟಕ. ಈ ಒಂಜಿ ದೇವಸ್ಥಾನದಕ್ಕ ನಾವು ಇನಿತತ್ತು ಯಾನು ಮಸ್ತ್ ಎಲ್ಲೇ ಉಪ್ಪನಾಗ ಸಾಧಾರಣ ಒಂಜಿ ಪ್ರೈಮರಿ ಉಪ್ಪನಾಗ ಯಾನು ಮೂಲ ಬರೋಂದಿತ್ತೆ ಲಿಂಗಪ್ಪ ಸ್ವಾಮಿಯ ಪಲ ಪಂಡ್ರೆ ಉಂಡು ಇರು ಎಲ್ಲೆಡು ಬತ್ತದ ಮೂಲ ಕಾಂಡೆ ಬೈಯಡು ಬತ್ತು ಕುಲ್ಲುಂಡ ಪೋಪುನಿ ಮನದಾನಿ ಕಾಂಡೆ ಆರು ಪ್ರಸಾದ ಕೊರಂದ ಯಾನು ಪೋರೆಚ್ಚಿ ಆರು ಪೂ ಪ್ರಸಾದ ಪೂರ ಕೊರಿಬೇಕು ಅನ್ ಪತ್ತೊಂದು ಯಾನು ಇಲ್ಲ ಪೋಪುನಿ. ಅವೇ ರೀತಿ ಈ ದೇವರನ ಮೂರ್ತಿ ಎಂಗೆ ಡೌಟ್ ತಂತ್ರನ ಎಲ್ಲಡ್ದು ಕನ್ನತ್ತಿನಿ ತೋಜೋಡು ಆ ಸಂದರ್ಭಡು ಯಾನೊಂಜಿ ಮಸ್ತ್ ಎಲ್ಲೈತೆ ಆ ಅಣ್ಣಗ ಅಲ್ತದ್ದು ಬನ್ನಾಗ ಐತೊಟ್ಟಿಗೆ ಮೆರವಣಿಗೆ ಯಾನೊಂಜಿ ದೀಪ ಬತ್ತೊಂದು ಬತ್ತಿತ್ತೆ ಆ ದೇವರನ್ನು ತೂನಾಗ ಎಂಕ್ ದುಂಬುದೆ ಎನ್ನ ಬಾಲ್ಯ ನೆನಪಾಪುಂಡು ಅಂಚತ್ರ ಎಂಚಿನ ಒಂಜಿ ದೇವಸ್ಥಾನೋಡು ಇನಿ ಎಂಕ್ ದಾದಲ ಉಪ್ಪಡು ಎಂಕ್ಲೆಗೆ ಒಂಜಿ ಎಡ್ಡೆ ಕೆಲಸ ಮಲ್ಪುನಂಚಿನ ಒಂಜಿ ಅವಕಾಶ ತಿಕ್ಕದುಂಡು ದಯಪಂಡ ನೆಕ್
ಕಾರಣ ಯಾನತ್ತು ನಿಜವಾದ ನೆಕ್ಕ ಕಾರಣ ಇಂಕ್ಲ ಮೇನ್ ಎಮ್ಮೆಲೆ ದಯಪಂಡ ಯಾನ್ ಇಂಚೆಂಚ ಆವಡು ಒಂದು ಪನ್ನಗ ಪನಿ ಪೆಟ್ಟಿಗೆ ಸದಾಶಿವಳ್ಳ ಪಾತಿರ್ದು 30 ತಾರೀಕಿಗೆ ಆ ಕೆಲಸನು ಮಲ್ತು ಕೊಡ್ತೇರು ಅಂಚತ್ರ ಯಾನ್ ಅಯ್ಯಪ್ಪ ಸ್ವಾಮಿಯ ಸುರುಕಾದಿಕೆಯನ್ನು ಅರೆಗ್ ದೇವೇರು ನನಲ ಆರೋಗ್ಯ ಐಶ್ವರ್ಯನು ಕೊರ್ದು ಇಂಚಿನ ಮಸ್ತ್ ಕೆಲಸನು ಮಲ್ಪುನಂಚಿನ ಭಾಗ್ಯನು ಅರೆಗ್ ಕೊರಡು ಪಂಡು ಅವೇ ರೀತಿ ವೇದಿಕೆದು ದುಂಬುಡು ನಿಕ್ಲು ಮಸ್ತ್ ಜನ ಉಲ್ಲರು ನಿಕ್ಲೆಗ್ಲ ಆ ಅಯ್ಯಪ್ಪ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಕೊರಡು ಅಂಚನೆ 48 ದಿನ ಮೃತಪತ್ತಿನಂಚಿನ ಮಸ್ತ್ ಸ್ವಾಮಿ ನಕಲು ಮೂಲುಲ್ಲೇರು ನಿಖಲ್ನ ಆಸೆ ಆಕಾಂಕ್ಷೆ ದಾದ ಉಂಡು ಅವೇನು ಪೂರ ಆ ಅಯ್ಯಪ್ಪ ಸ್ವಾಮಿ ನೆರವೇರಿಸಡು ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ಚುಕ್ಕೆ ದೀಪೆ ಸುಲ್ಮೆಲು ಚಂದ್ರಿಕಕ್ಕ ಈ ಒಂಜಿ ಕಾರ್ಯಕ್ರಮಗೂ ಶುಭ ಸಂದೇಶವನ್ನು ಕುರ್ನಂಚಿನ ಇರೆಗೆ ಸುಲ್ಮೆಲೆಂಡ ಸಂದೇಶ ಮಲ್ತಂದು ದುಂಬು ಈ ಒಂಜಿ ಕಾರ್ಯಕ್ರಮಡು ಅಭಿನಂದನೆ ಮಲ್ಪನಂಚಿನ ಕಾರ್ಯಕ್ರಮ ಇನ್ನಿತ ಈ ಒಂಜಿ ವೇದಿಕೆಡೆ ನಡಪರೆಂಡು ಸುರುಕಾದ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರ ಶ್ರೀ ಅಮೃತ ಸೋಮೇಶ್ವರ್ ಉಲ್ಲೇರ್ ಅರ್ನ ಅನುಪಸ್ಥಿತಿನ ಅರ್ನ ಅರೆಗೆ ಸ್ವಾಗತವನ್ನು ಮಲ್ತಂದು 20ನೇ ವಾರ್ಷಿಕೋತ್ಸವದ ಶ್ರೀ ನಾಗೇಂದ್ರ ಕೆದಿಲಾಯ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ದಿವಂಗತ ಕೆ ನಾರಾಯಣ ಕೆದಿಲಾಯ ಮತ್ತು ಶ್ರೀಮತಿ ಶಾಕುತಲಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದ ತಾವು ಕರ್ನಾಟಕ ಬ್ಯಾಂಕಿನಲ್ಲಿ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಿ. ಶ್ರೀಮತಿ ಪ್ರಸನ್ನ ಅವರನ್ನು ಪತ್ನಿಯಾಗಿ ಸ್ವೀಕರಿಸಿದ ತಾವು ಕುಮಾರಿ ಮೇಘಶ್ರೀ ಮತ್ತು ಕುಮಾರಿ ಮಾನಸ ಎಂಬ ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿರುವಿರಿ. ತಂದೆಯವರ ನಿಧನದ ನಂತರ ಉದ್ಯೋಗವನ್ನು ತೊರೆದು ಕೋಟೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೇವೆ ಮಾಡುತ್ತಾ ಬಂದಿರುವಿರಿ. ತಂದೆಯವರ ತಂತ್ರಿಗಳಾಗಿ ಅನೇಕ ಕಡೆಗಳಲ್ಲಿ ಸೇವೆ ಮಾಡುತ್ತಿದ್ದು ಅವರ ನಂತರ ತಾವು ಈ ಜವಾಬ್ದಾರಿಯನ್ನು ನಡೆಸುತ್ತಾ ಬಂದಿರುತ್ತೀರಿ. ಈ ಮಂದಿರಕ್ಕೆ ಆರಂಭದಿಂದಲೂ ಅಪಾರ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವಿರಿ. ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಸೊಲ್ಮೆಲು ಚಿತ್ತರಂಜನ್ ನನ್ನ ದುಂಬುಗೂ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸುತ್ತಾ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಕೋಟೆಕಾರ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ 49ನೇ ವಾರ್ಷಿಕೋತ್ಸವ, ಶ್ರೀ ರಾಮನಾಯಕ್ ಟ್ರಸ್ಟಿ ಮಂಗಳದೇವಿ ದೇವಸ್ಥಾನ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶ್ರದ್ಧಾ ಭಕ್ತಿ ಪುರಸ್ಕಾರವಾಗಿ ತಾವು ಸಲ್ಲಿಸುತ್ತಿರುವ ಸೇವಾ ಕೈಂಕರ್ಯದಿಂದ ಜನಪ್ರಿಯರೆನಿಸಿದ್ದೀರಿ, ಲೋಕವಂದ್ಯರಾಗಿದ್ದೀರಿ. ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕಳಕಳಿಯನ್ನು ಜೀವಂತವಿರಿಸಿಕೊಂಡು ಸತ್ಕಾರಕ್ಕೆ ಸದಾ ಉಪಲಬ್ಧರು. ಕರ್ತೃತ್ವ ಶಕ್ತಿಯನ್ನು ಮೈಗೂಡಿಸಿಕೊಂಡ ಸಮಾಜ ಚಿಂತಕರು. ಈ ಮಹೋನ್ನತ ವ್ಯಕ್ತಿತ್ವದಿಂದಾಗಿ ಜನಮಾನಸದಲ್ಲಿ ಸ್ಥಿರಸ್ಥಾಯಿ ಎನಿಸಿದ್ದೀರಿ. ತಮ್ಮ ಅಮೋಘ ಚಿಂತನೆ ಕೊಡುಗೆಯಿಂದಾಗಿ ಸಮಾಜವು ಇನ್ನೂ ಶ್ರೀಮಂತವೂ ವಿಶಾಲವೂ ಆದ ತಮ್ಮ ಕೊಡುಗೆ ನಿರಂತರ ಲಭ್ಯವಾಗಿ ಸಮಾಜವು ಸಂಪನ್ನವಾಗಲಿ. ಸುಸಂಪನ್ನ ಸಮಾಜದ ನಿರ್ಮಾಣ ಕಾಯಕಕ್ಕೆ ನಿರ್ವಿಘ್ನ ಒದಗಲಿ ಎಂಬುದಾಗಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿ ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಆಡಳಿತ ಮೊಕ್ತೇಶ್ವರರು ಮತ್ತು ಮೊಕ್ತೇಶ್ವರರು, ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್. ಸೊಲ್ಮೆಲು ಸಂತೋಷಣ್ಣ ದುಂಬು ಅಭಿನಂದನ ಪೀಠಕ್ಕೂ ಬರಡು ಪಂಡಿದು ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರ್ದೇತ ನಿಕಟಪೂರ್ವ ಅರ್ಚಕರಾಯನಿಚ ಶ್ರೀ ಕೇಶವ ಎಂ ಮೆರೆನ್ ಪ್ರೀತಿಪೂರ್ವಕಾದ ವೇದಿಕೆದ ಮಿತ್ತ ಚಾವಡಿಗೆ ಇಲ್ಲೆತ್ತೊಂದಲ್ಲ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 49ನೇ ವರ್ಷದ ವಾರ್ಷಿಕೋತ್ಸವದ ಶ್ರೀ ಕೇಶವ ಎಂ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶ್ರೀ ಗೋವಿಂದ ಮತ್ತು ಶ್ರೀಮತಿ ಕಾವೇರಿ ದಂಪತಿಗಳ ಪುತ್ರರಾಗಿ ಜನಿಸಿದ ತಾವು ತಮ್ಮ ವೃತ್ತಿಯಲ್ಲಿ ಗೌರವಯುತ ಶಿಕ್ಷಕರಾಗಿ ನಿರಂತರ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀರಿ. ಸಂಘಟನಾ ಸಾಮರ್ಥ್ಯದೊಂದಿಗೆ ಹಲವು ಸಂಘ ಸಂಸ್ಥೆಗಳನ್ನು ರಚಿಸಿ ನಿಸ್ವಾರ್ಥ ಸೇವೆಯನ್ನು ನೀಡಿರುತ್ತೀರಿ. ಜಲಶೋಧನಾ ಕಾರ್ಯದಲ್ಲಿ 1980ರಿಂದ ಏನು ಅಪವಾದ ಇಲ್ಲದೆ ಸಾವಿರ ಜನರಿಗೆ ಉಪಕಾರವಾಗುವ ಕೆಲಸ ನಿರಂತರವಾಗಿರುತ್ತದೆ. ಪೌರಾಣಿಕ ನಾಟಕಗಳಲ್ಲಿ ಅಭಿನಯ, ಅರ್ಚಕ ವೃತ್ತಿಯಲ್ಲಿ ಫಲಾಪೇಕ್ಷೆ ಇಲ್ಲದೆ ಸೇವೆ. ಕೋಟೆಕಾರು ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ನಿರಂತರ 8 ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿದ್ದು ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ
ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ, ಆಡಳಿತ ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಸೋಮೇಶ್ವರ. ಸೊಲ್ಮೆಲು ಗಣೇಶನ ದುಂಬು ಅಭಿನಂದನಾ ಪೀಠಗೂ ಪ್ರಗತಿಪರ ಕೃಷಿಕೇರಿ ಅನುವಂಶಿಕ ಆಡಳಿತ ಮುಕ್ತೇಶ್ವರ ಹೆಂಚಿನ ಕೊರಗಜ್ಜ ಕೊರಪಳಮ್ಮ ಸಾನ್ನಿಧ್ಯ ನಡುಪಳಿಕೆ ಮುಲ್ತ ಆಡಳಿತ ಮುಕ್ತೇಶ್ವರ ಹೆಂಚಿನ ಶ್ರೀ ವೆಂಕಪ್ಪ ಮೌಲ್ಯ ಮೇರಿನ ಅಭಿನಂದನಾ ಪೀಠಗೂ ಪ್ರೀತಿಪೂರ್ವಕ ಇಲ್ಲತ್ತೊಂದಿಲ್ಲ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 49ನೇ ವಾರ್ಷಿಕೋತ್ಸವ ಶ್ರೀ ವೆಂಕಪ್ಪ ಮೌಲ್ಯ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವಂತಹ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಅಂಗಾರ ಮೌಲ್ಯ ಮತ್ತು ದಾರಮ್ಮ ದಂಪತಿಗಳ ತೃತೀಯ ಪುತ್ರನಾಗಿ ವೆಂಕಪ್ಪ ಮೌಲ್ಯ ಇವರು 1940ರಲ್ಲಿ ಬಲ್ಯ ನಡುಪೊಳಿಕೆಯಲ್ಲಿ ಜನಿಸಿದರು. ಇವರು 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪಡೆದು ನಂತರ ತನ್ನ ತಂದೆಯ ಜವಾಬ್ದಾರಿಯನ್ನು ಹೊತ್ತು ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರು. ಧರ್ಮಪತ್ನಿ ಲಲಿತಾ ಹಾಗೂ 4 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳನ್ನು ಪಡೆದಿರುತ್ತಾರೆ. ತನ್ನ ತಂದೆಯವರು ಆರಾಧಿಸಿಕೊಂಡು ಬಂದ ದೈವ ದೇವರಾದ ನಾಗ, ರಕ್ತೇಶ್ವರಿ, ಗುಳಿಗ ದೈವಕ್ಕೆ ಆಯಾ ನಿರ್ಮಾಣ ಮಾಡಿ ಅದೇ ರೀತಿ ಕೊರಪಳಮ್ಮ, ಕಲ್ಲುಟ್ಟಿ, ಪಂಜುರ್ಲಿ ದೈವವನ್ನು ಮನೆ ದೇವರಾಗಿ, ಕೊರಗಜ್ಜ ದೈವವನ್ನು ಮನೆ ಅಂಗಳದಲ್ಲಿ ಪೂಜಿಸಿಕೊಂಡು ಬಂದಿರುತ್ತೀರಿ. ಇವರು ಸಾವಯವ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದು ಭತ್ತ, ತೆಂಗು, ಅಡಿಕೆ, ಕರಿಮೆಣಸು, ಬಾಳೆ, ಗೇರುಹಣ್ಣು ಹಾಗೂ ತರಕಾರಿಯನ್ನು ಬೆಳೆದು ಈಗಿನ ತಾಂತ್ರಿಕ ಉಪಕರಣ ಬಳಸಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಇವರು ಶ್ರೀ ಸ್ವಾಮಿ ಕೊರಗಜ್ಜ ಕೊರಪಳಮ್ಮ ಸಾನ್ನಿಧ್ಯ ನಡುಪಳಿಕೆ ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸಿದ್ದೇನೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ, ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಎಲ್ಲರಿಗೂ ವಂದನೆಗಳನ್ನು ಮಾಡುತ್ತಾ ಇದೀಗ ವೇದಿಕೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಂಭದ ದಿನಗಳಲ್ಲಿ ಅನ್ನದಾನಕ್ಕೆ ಬೇಕಾಗುವಂತಹ ಪಾತ್ರೆ ಹಾಗೂ ಪೂಜಾ ಸಾಮಗ್ರಿಗಳನ್ನು ನೀಡುತ್ತಾ ಬಂದಿರುವರು. ರಾತ್ರಿ 2 ಗಂಟೆಯ ಹೊತ್ತಲ್ಲಿ ಹೋದರೂ ಯಾವುದೇ ವಸ್ತು ಇಲ್ಲ ಎನ್ನದೇ ನೀಡುತ್ತಿರುವಂತಹ ಒಂದು ಉತ್ತಮ ವ್ಯಕ್ತಿ. ಅವರ ಆಶೀರ್ವಾದದ ಫಲವಾಗಿ ಇಂದು ನಮ್ಮ ಮಂದಿರದಲ್ಲಿ ಎಲ್ಲ ಸಮಾರಂಭಕ್ಕೆ ಬೇಕಾಗುವಷ್ಟಂತಹ ಸಾಮಗ್ರಿಗಳು ಸಹ ಈ ಒಂದು ಮಂದಿರದಲ್ಲಿ ಇರುತ್ತದೆ. ಅದೇ ರೀತಿ ವಿಷ್ಣುಮೂರ್ತಿ ದೇವಸ್ಥಾನದ ಕೆರೆಯಲ್ಲಿ ಇಲ್ಲಿಯ ವಾಸ್ತವವಿರುವಂತಹ ಸ್ವಾಮಿಗಳಿಗೆ ಸ್ಥಾನಕ್ಕೆ ಅವಕಾಶವನ್ನು ಸಹ ಈ ಒಂದು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಮಾಡಿಕೊಂಡಿರುತ್ತಾರೆ. ಅದೇ ರೀತಿ ಮುಂದೆ ನಮ್ಮೊಂದಿಗೆ ಇರುವವರು ಶ್ರೀಯುತ ರಾಮನಾಯಕ ಕೋಟೆಕಾರ್ ಇವರು ಸಹ ನಮ್ಮೊಂದು ಮಂದಿರದ ನಿಕಟಪೂರ್ವ ಅದೇ ರೀತಿ ಒಂದು ಯಾವುದೇ ಕಾರ್ಯಕ್ರಮಕ್ಕೂ ನಮಗೆ ಸಹಕಾರವನ್ನು ನೀಡಿರುವರು ಶ್ರೀ ರಾಮನಾಯಕ ಕೋಟೆಕಾರ್ ಇದೇ ಶ್ರೀ ಮಹಾತೋಬಾರ ಮಂಗಳಾದೇವಿ ದೇವಸ್ಥಾನ ಬೋಳಾರ ಮಂಗಳೂರು ಇಲ್ಲಿಯಲ್ಲಿ ಮುಕ್ತೇಶ್ವರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಶ್ರೀ ಅಯ್ಯಪ್ಪ ದೇವರ ಸೇವೆಯನ್ನು ಸಹ ಮಾಡುತ್ತಾ ಶಬರಿಮಲೆ ಯಾತ್ರೆಯನ್ನು ನಮ್ಮ ಮಂದಿರದಲ್ಲಿ ಕೈಗೊಳ್ಳುವುದು ನಮಗೆ ಬಹಳ ಒಂದು ಸಂತೋಷದ ವಿಷಯ. ಇವರಿಗೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಾವು ಕೊಡುವಂತಹ ಅಭಿನಂದನೆ ಶ್ರೀರಾಮನಾಯಕ್ ಕೋಟೆಕಾರ್ ಇವರಿಗೆ. ಅದೇ ರೀತಿ ಮುಂದೆ ನಮ್ಮ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಲಿರುವವರು ಶ್ರೀ ಕೇಶವ ಎಂ. ಈ ಒಂದು ಅಯ್ಯಪ್ಪ ಮಂದಿರದಲ್ಲಿ ನಮ್ಮೊಂದಿಗೆ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿದಂತಹವರು ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾ ಶ್ರೀ ಅಯ್ಯಪ್ಪ ಮಂದಿರ ಕೋಟೆಕಾರು ಇದರ ಅರ್ಚಕರಾಗಿ ಸೇವೆ ಸಲ್ಲುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಇವರಿಗೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಕೊಡುವಂತಹ ಅಭಿನಂದನೆ ಶ್ರೀ ಕೇಶವ ಎಂ ಇವರಿಗೆ. ಮುಂದೆ ಈ ಒಂದು ವೇದಿಕೆಯಲ್ಲಿರುವವರು ಶ್ರೀ ವೆಂಕಪ್ಪ ಮೌಲ್ಯ, ಪ್ರಗತಿಪರರು, ಹಿರಿಯರು. ಇವರ ಸುಪುತ್ರ ಭಾಸ್ಕರ್ ಇವರು ನಮ್ಮ ಈ ಒಂದು ಅಯ್ಯಪ್ಪ ಮಂದಿರದಿಂದ ಹಲವಾರು ವರ್ಷಗಳಿಂದ ನಮ್ಮೊಂದಿಗೆ ಶಬರಿಮಲೆ ಯಾತ್ರೆಯನ್ನು ಮಾಡುವಂತಹ ಒಬ್ಬರು. ಇವರು ಸಮೀಪದ ಕನೀರ್ ತೋಟ ಎಂಬಲ್ಲಿ ಬಲ್ಯ ಪರಿಸರದಲ್ಲಿ ಕೊರಗಜ್ಜ ಕೊರಪಳಮ್ಮ ಸಾನ್ನಿಧ್ಯ ಇದೆ. ಇದರ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಕಳೆದ ಸಮಯದಲ್ಲಿ ಅದರ ಜೀರ್ಣೋದ್ಧಾರವನ್ನು ಸಹ ಮಾಡಿದಂತಹ ಒಬ್ಬ ವ್ಯಕ್ತಿ ಶ್ರೀ ವೆಂಕಪ್ಪ ಮೌಲ್ಯ ಇವರಿಗೆ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀ ಅಯ್ಯಪ್ಪ ದೇವರು, ಶ್ರೀ ಸೋಮನಾಥ ದೇವರು ಆಯುರಾರೋಗ್ಯ ಸುಖ ಶಾಂತಿಯನ್ನು ನೀಡಿ ಕರುಣಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಈ 4 ಸಾಧಕರನ್ನು ಅಭಿನಂದಿಸೋಣ. ನಮ್ಮ ಈ ಒಂದು ದೇವಸ್ಥಾನಕ್ಕೆ ನಿಕಟಪೂರ್ವಕವಾಗಿ ನಮ್ಮೊಂದಿಗೆ ಹಲವಾರು ವರ್ಷಗಳಿಂದ ಸಹಾಯ ಸಹಕಾರವನ್ನು ನೀಡುತ್ತಿರುವಂತಹ 4 ಜನರು ಶ್ರೀ ಕೇಶವ ಎಂ, ಅದೇ ರೀತಿ ಶ್ರೀ ವೆಂಕಪ್ಪ ಮೌಲ್ಯ ಇವರು. ಅಭಿನಂದನೆಗಳು 4 ಸದಸ್ಯರಿಗೂ ಸಮಿತಿ
ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ 4 ಅಭಿನಂದರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ವೇದಿಕೆಯ ಅಭಿನಂದನಾ ಪೀಠಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇದರ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗೊತ್ತು, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತವನ್ನು ಕೃಷ್ಣ ಶೆಟ್ಟಿ ಕೋಟೆಕಾರು ಗೊತ್ತು ಇವರಿಗೆ. ಇವರ ಪರಿಚಯವನ್ನು ಓದಲಿಕ್ಕಿದ್ದಾರೆ ಶ್ರೀ ಮೋಹನ್ ಕಾಚಾರ್ ಇವರು. ಸ್ವಾಮಿಯೇ ಶರಣಮಯ್ಯಪ್ಪ. ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಿಸುತ್ತಾ, ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕಾರು ಸೋಮೇಶ್ವರ ಗ್ರಾಮ, ಅಂಚೆ 575022 ಮಂಗಳೂರು ದಕ್ಷಿಣ ಕನ್ನಡ. 49ನೇ ವಾರ್ಷಿಕೋತ್ಸವ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, 1956ರಲ್ಲಿ ಸ್ಥಾಪಿತವಾದ ಕೋಟೆಕಾರು ವ್ಯವಸಾಯ ಸಹಕಾರ ಸಂಘವು ತನ್ನ ಸಾರ್ಥಕ 67 ಸಂವತ್ಸರಗಳನ್ನು ಸುದೀರ್ಘ ಕಾರ್ಯವ್ಯಾಪ್ತಿಯಲ್ಲಿ 14 ಗ್ರಾಮಗಳ ಕೃಷಿಕರಿಗೆ, ರೈತರಿಗೆ ಸರಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ಕ್ಲಪ್ತ ಸಮಯದಲ್ಲಿ ಪೂರೈಸುತ್ತಿದೆ. ಹಾಗೆಯೇ ಸಂಘದ ವತಿಯಿಂದ ಭತ್ತ ಕೃಷಿಗೆ ಸಹಾಯಧನ, ಮೈಲುತುತ್ತು ಸಬ್ಸಿಡಿ ಹಾಗೂ ಇನ್ನಿತರ ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 7 ಶಾಖೆಗಳನ್ನು ಹೊಂದಿದ್ದು, ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ, ನಗುಮುಖದ ಕ್ಲಪ್ತ ಸೇವೆಯನ್ನು ನೀಡುತ್ತಾ ಜನಮನ್ನಣೆಗೆ ಪಾತ್ರವಾಗಿದೆ. ಹಾಗೆಯೇ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಸಂಘದ ಅತ್ಯುತ್ತಮ ಸಾಧನೆ ಮತ್ತು ಸೇವೆಯನ್ನು ಗುರುತಿಸಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಗಳಿಂದ ಪುರಸ್ಕೃತವಾಗಿದೆ. ಹಾಗೆಯೇ ಇದೀಗ 2023ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಸಹಕಾರ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಹಾಗೂ ಸಾಧನೆ ಮಾಡುವಂತಾಗಲಿ, ನಿಮ್ಮ ಕೀರ್ತಿಯು ದೇಶ ವಿದೇಶಗಳಲ್ಲಿ ಪಸರಿಸುವಂತಾಗಲಿ ಎಂದು ಆಶಿಸುತ್ತಾ, ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ಧನ್ಯವಾದಗಳು. ಸಲ್ವೆಲೋ ಮೋಹನಣ್ಣ ನನ್ನ ದುಂಬುಗು ಅಭಿನಂದನಾ ಪೀಠಗುಲೆತ್ತೊಂದಲ್ಲ ಶ್ರೀ ಸದಾಶಿವ ಉಳ್ಳಾಲ್ ಮೇರೇನೆ ಪ್ರೀತಿಪೂರ್ವಕವಾದ ಈ ಅಭಿನಂದನಾ ಪೀಠకు ಬರಡು ಪಂಡದಕ್ಕೆ ಏನಂದಲ್ಲ ಇನ್ನಿತ ಈ ಒಂಜಿ ಕ್ಷೇತ್ರಗೂ ಮಲ್ತಿಂಚಿ ಕಾರ್ಯಗೂ ಕೊರ್ಪುನಂಚಿನ ಎಲ್ಲಿಯ ಮಾನಾದಿಗೆ ಈ ಮಾನಾದಿಗೆನೆ ಈರು ಸ್ವೀಕಾರ ಮಲ್ಪೋಡು ಇನ್ನಿತ ಮಾನಾದಿಗೆದ ಪಲಪುನು ಸಂತೋಷಣ್ಣೆ ಪನ್ನಡು ಪಂಡದ ಅಭಿನಯನ ಮಲ್ತದಲ್ಲ ಸದಸ್ಯರು ವಾ ಕಾರಣಗಳ ಈ ಮಾನಾದಿಗೆದ ಈ ಪೀಠಗೂ ಬರ್ಪೂಜಿಂದು ಪಂಡದು ನಮ್ಮ ಪೂರನೆ ದುಡ್ಡು ಪಂಡು ದಯಪಂಡ ನೇತ ರೂವಾರಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂಚೆನೆ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಯಿನ ಶ್ರೀಯುತ ಯುಟಿ ಖಾದರ್ಗೆ ನಮ್ಮ ಇನಿ ಈ ವೇದಿಕೆಡು ಅಭಿನಂದನೆ ಮನ್ಪೋಡು ಪನ್ಪುನ ಉದ್ದೇಶೋಡು ಒಪ್ಪುನಾಗ ಸದಸ್ಯಲ್ಲ ಪಂಡೇರು 6 MLA ಇಜ್ಜೇರು ಅಂಚೆನೆ 6ನ PA ಬಂಡೇರು. ಈ ಸಂದರ್ಭಡು ಎಂಕಲು ಸನ್ಮಾನ ಮನ್ಪೋಡಾನೆ ಆದ್ಯ ಕರ್ತವ್ಯ ಅಂಚಾದು ಶಾಸಕರನ ಪರವಾದ ಸದಸ್ಯರು ಈ ಸನ್ಮಾನ ಜೊತೆ ನೋಡು ದಯಪಂಡ ಇರ್ನ ಈ ಕಾರ್ಯಕ್ರಮಡು ಕಾದರ್ನೆಡ ಯುಟಿ ಕಾದರ್ನೆಡ ಪನೋಡು ನಂಡ ಸದಸ್ಯರು ಅಂಚನೆ ದೀಪಕ್ ಬಿಲಾರ್, ಚಂದ್ರಿಕಾ ರೈ ಹಲವಾರು ಟೀಮ್ ಉಂಡು. ಸುಕುಮಾರ್ ಗಟ್ಟಿ ಆದುಪ್ಪು, ಪ್ರಭಾವತಿ ಆದುಪ್ಪು ಮಸ್ತ್ ಜಂತ ಒಂಜಿ ಟೀಮ್ ಉಂಡು. ಅಂಚಾದು ನೇತ ಪೂರೇನ ಪರವಾದ ಸದಸ್ಯರು ದಯಮಾತ್ರ ಜೊತೆ ನೋಡು ಅಂಚನೆ
ದುಂಬದ 50ನೇ ವರ್ಷದ ಕಾರ್ಯಕ್ರಮಗಳ ಎಂಕಲು ಸದಾಶಿವನ ಈ ಕಾರ್ಯಕ್ರಮಗಳು ಲೆಪ್ಪೆರುಂಡು ಇನ್ನೆರಡು ದುಂಬಲ ಪಂತ ಅಂಚನೆ ದಯಮಾಲ್ತ ಸರ್ ಈ ಕಾರ್ಯಕ್ರಮಡು ಈ ಸನ್ಮಾನವನ್ನು ಸ್ವೀಕಾರ ಮಾಡ್ಬಿಡ್ಬಾರ್ದು ಇರಡ ವಿನಂತಿ ಬಂತದ್ದು ನಿಖಲ ಸನ್ಮಾನವನ್ನು ಮಲ್ಪಡ್ಬಂಡದ ವಿನಯನ ಬಂತದಲ್ಲ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಬೈದಿನಿ ನಮ್ಮ ಈ ಒಂಜಿ ಬೀರಿದ ಪರಿಸರಗೂ ಬಾರಿ ಒಂಜಿ ಎಡ್ಡ ಸುದ್ದಿಯಿಂದ ಪನೋಲಿ ಪನ್ನಾಗ ಈ ಒಂಜಿ ಮಂದಿರಕ್ಕೆ ಒಂಜಿ ಎಂಗಳೊಟ್ಟಿಗೆ ನಿಕಟಪೂರ್ವಕದ ಉಪನಾರು ಕೃಷ್ಣಣ್ಣೆ ಒಬ್ಬೆ ಒಂಜಿ ಕಾರ್ಯಕ್ರಮಕ್ಕೂ ಎಂಗಳೊಟ್ಟಿಗೆ ಸಹಕಾರ ಕೊಪ್ಪನಾರು ಕೃಷ್ಣಣ್ಣೆ ಇನ್ನಿತ ಈ ಒಂಜಿ ಹಿರೇಗೆ ತಿಕ್ಕಿನಂಚಿನ ಆ ಒಂಜಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ತಿಕ್ಕಿನಂಚಿನ ರಾಜ್ಯೋತ್ಸವ ಪ್ರಶಸ್ತಿ ಅವು ಹಿರೇಗೆ ತುಂಬುದ ದಿನಟು ಆ ಒಂಜಿ ರಾಜ್ಯೋತ್ಸವ ಪ್ರಶಸ್ತಿ ಹಿರೇಗೆ ತಿಕ್ಕಾಡ ಪನ್ಪುನ ಎಂಕಲ್ ನಮ್ಮ ಪಾತೆರ್ನಲ್ಲ ಹಾರೈಕೆ ಅವೇ ರೀತಿ ಸದಾಶಿವ ಉಳ್ಳಾಲು ಇನ್ನಿತ ಇವಂಜಿ ಈತ ಪೊರ್ಲುದ ಇಂಟರ್ಲಾಕ್ ಮನ್ಪೆರೆ ಎಂಗಳೊಟ್ಟಿಗೆ ಪ್ರತ್ಯಕ್ಷ ಪರೋಕ್ಷವಾದ ಕಾರಣಕರ್ತರು ಆರೆ ಆ ಒಂಜಿ ಫುಲ್ಲು ಟೀಮದ ಪರವಾದ ಆರು ಆ ಒಂಜಿ ಅಭಿನಂದನ ಸ್ವೀಕಾರ ಮಲ್ಪಡ್ಪಂಡದು ಎರಡ ವಿನಂತಿನ ಮಲ್ತೊಂದಲ್ಲ. ಸೊಲ್ಮೆಲು ಸಾಧಕರಿಗೆ ಅಕಲ್ನ ಸಾಧನೆಗೆ ಸಂದಾಯಿತ ಮಂತ್ರಂಚಿನ ಇವಂಜಿ ಎಲ್ಯ ಕಾಣಿಕೆ ಪಂಡದೆ ಎನ್ನುಲಿ ಅಷ್ಟೇ ಅಯ್ಯಪ್ಪ ದೇವರನ್ನ ಪ್ರಸಾದ ಪಂಡದೆ ಇವರಿಗೆ ಸ್ವೀಕಾರ ಮಲ್ಪಡ ಪಂಡದಿನಿಗಳ ವಿನಮ್ರವಾದ ವಿನಂತಿಯನ್ನು ಮಲ್ತಂದು ದುಮ್ಮುಗು ಇವಂಜಿ ವೇದಿಕೆಡು ಪ್ರತಿಭಾ ಪುರಸ್ಕಾರ ಮಲ್ಪೆರವಲ್ಲ 3 ಜನ ಜೋಕುಲು ಬರಿ ಪುರ್ಲುದ ಸಾಧನೆ ಮಲ್ತದೇರಿ ಇವಂಜಿ ಕಾರ್ಯಕ್ಷೇತ್ರಡು ಸುರುಕಾದ ಕರ್ನಾಟಕ ಸರ್ಕಾರದ ಅಸಾಧಾರಣ ಬಾಲ ಪ್ರತಿಭೆ ಪುರಸ್ಕಾರ ಬೊಕ್ಕ ರಾಷ್ಟ್ರ ಮಟ್ಟಡು ಮಿಂಚಿನಂಚಿನ ಒಂಜಿ ಪ್ರತಿಭೆ ಕುಮಾರಿ ಮಯೂರಿ ಉಳ್ಳಾಲ್ ಮಲ್ತದೆ ಚಾವಡಿಗೆ ಬರ್ತದೆ ಇವಂಜಿ ಪ್ರತಿಭಾ ಪುರಸ್ಕಾರದ ವೇದಿಕೆಗೆ ಬರಡು ಪಂಡದೀಡ ಭಿನ್ನಯನ ಮಲ್ತಂದಲ್ಲ ಕುಮಾರಿ ಮಯೂರಿ ಉಳ್ಳಾಲ್ ಬೇರೆ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ 49ನೇ ವಾರ್ಷಿಕೋತ್ಸವ ಕುಮಾರಿ ಮಯೂರಿ ಉಳ್ಳಾಲ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಸುನಿತಾ ಜಯಂತ್ ಇವರ ಸುಪುತ್ರಿಯಾಗಿರುವ ಮಯೂರಿ ಉಳ್ಳಾಳ್ ಬಾಲ್ಯದಿಂದಲೇ ತನ್ನ ಪ್ರತಿಭೆಯನ್ನು ನೃತ್ಯದೊಂದಿಗೆ ಅಳವಡಿಸಿಕೊಂಡಿರುವ ಈಕೆಯನ್ನು 2009ರಲ್ಲಿ ಕರ್ನಾಟಕ ಸರ್ಕಾರವು ಅಸಾಧಾರಣ ಬಾಲ ಪ್ರತಿಭೆ ಪ್ರಶಸ್ತಿಯ ಜೊತೆಗೆ 10,000 ನಗದು ನೀಡಿ ಗೌರವಿಸಿದೆ. JCIಯವರು ಏರ್ಪಡಿಸಿದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಗಂಗೂಬಾಯಿ ಹಾನಗಲ್ ಹುಬ್ಬಳ್ಳಿಯವರು ಏರ್ಪಡಿಸಿದ ನೃತ್ಯ ಸ್ಪರ್ಧೆಯಲ್ಲಿ ವಿಶೇಷ ನೃತ್ಯಪಟು ಎನ್ನುವ ಬಿರುದು, ಉಡುಪಿ ಪೇಜಾವರ ಮಠಾಧೀಶರಿಂದ ಕೃಷ್ಣಾನುಗ್ರಹ ಪ್ರಶಸ್ತಿ, ನಾಟ್ಯ ಕುವರಿ ಪ್ರಶಸ್ತಿ, ನಾಟ್ಯ ಕಲಾ ಪ್ರಶಸ್ತಿ, ತುಳಸಿ ಕಲಾ ಪ್ರಶಸ್ತಿ, ನಮ್ಮ ಕುಡ್ಲಾ ಚಾನೆಲ್ನಲ್ಲಿ ಬಾಲ ಪ್ರತಿಭೆ ಪ್ರಶಸ್ತಿ, ವೀರ ಮಾರುತಿ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಅಮೃತ್ ಸೋಮೇಶ್ವರ್ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಜೂನಿಯರ್ ಮತ್ತು ಸೀನಿಯರ್ ನಾಟ್ಯ ತರಬೇತಿಯನ್ನು ಮುಗಿಸಿರುವ ಇವರು ಈಗ ವಿದ್ವತ್ ಅಭ್ಯಾಸ ಮಾಡುತ್ತಿದ್ದಾರೆ. ಮಯೂರಿಯವರು ದುಬೈ ನಾರ್ದರ್ನ್ ಎಮಿರೇಟ್ಸ್, ಅಬುಧಾಬಿ ಇಂಡಿಯನ್ ಫೆಸ್ಟಿವಲ್, ಮಲೇಷಿಯಾ ಬಟುಕೇಟ್ ಮುರುಗನ್ ದೇವಸ್ಥಾನ, ಒಡಿಸ್ಸಾ, ಮುಂಬೈ ಹೀಗೆ ಹಲವಾರು ವೇದಿಕೆಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಮಟ್ಟದ ಕ್ರೀಡಾಪಟು ಕಬಡ್ಡಿ ಕ್ರೀಡಾಪಟು ಮಾಸ್ಟರ್ ಸುಮುಖ್ ದಯವಿಟ್ಟು ಅಭಿನಂದನಾ ಪೀಠಕ್ಕೆ ತಾವು ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವರಿನ ಪರಿಚಯವನ್ನು ಶ್ರೀ ಅಜಯ್ ಇವರು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 49ನೇ ವಾರ್ಷಿಕೋತ್ಸವ ಶ್ರೀ ಸುಮುಖ್ ರಾಜೇಂದ್ರ ತಚ್ಚಾನಿ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ.
ಸನ್ಮಾನ್ಯರೇ, ರಾಷ್ಟ್ರೀಯ ಸಬ್ ಜೂನಿಯರ್ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದ ಸುಮುಖ್ ರಾಜೇಂದ್ರ ತಚ್ಚಾನಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳಿಗೆ ಉಚ್ಚಿಲದ 10ನೇ ತರಗತಿಯ ವಿದ್ಯಾರ್ಥಿಯಾದ ಸುಮುಖ್ ರವರು ಪ್ರಾಥಮಿಕ ವಿಭಾಗದಲ್ಲಿ ಮಿನಿ ಒಲಿಂಪಿಕ್ ಕ್ರೀಡಾಕೂಟ 2020ರಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ, ಹೋಬಳಿ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಜಾರ್ಖಂಡ್ನಲ್ಲಿ ನಡೆಯಿರುವ ರಾಷ್ಟ್ರಮಟ್ಟದ ಕಬಡ್ಡಿಯಲ್ಲಿ ತಮ್ಮ ಪ್ರೌಢಿಮೆಯನ್ನು ತೋರಿಸಿಕೊಳ್ಳುತ್ತಿದ್ದಾರೆ. ಸುಮುಖನು ದಕ್ಷಿಣ ಕನ್ನಡದ ಪುಂಜಾಲಕಟ್ಟೆಯಲ್ಲಿ ಅಂತಾರಾಜ್ಯ ಪ್ರೊ ಕಬಡ್ಡಿ ಉತ್ಸವ 2021-22ರಲ್ಲಿ ತನ್ನ ತಂಡವನ್ನು ಪ್ರಥಮ ಸ್ಥಾನಕ್ಕೇರಿಸಿ ತಾನು ಕಲಿತ ಶಾಲೆಗೆ ಅಪ್ಪು ಯುವರತ್ನ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಇವನ ಪಾತ್ರ ವಿಶೇಷವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಮಂಗಳೂರು ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಇವರಿಂದ ಪ್ರತಿಭಾವಂತ ವಿದ್ಯಾರ್ಥಿ ಹಾಗೂ ಉತ್ತಮ ಕಬಡ್ಡಿ ಆಟಗಾರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯು ಲಭಿಸಿರುತ್ತದೆ. ಇನ್ನು ಮುಂದೆಯೂ ಭವಿಷ್ಯವು ಉಜ್ವಲವಾಗಲಿ, ಉತ್ತಮ ಕ್ರೀಡಾಪಟುವಾಗಲಿ, ವಿಶ್ವವಿಖ್ಯಾತರಾಗಲಿ ಎಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಸಲ್ಮೆಲು ಅಜಯ್ ಮೇರೆಗೆ ಪ್ರತಿಭಾ ಪುರಸ್ಕಾರ ಪಡೆಯರಲ್ಲೇ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿ ಕುಮಾರಿ ಆಯಿಷಾ ಇವರ ಪರಿಚಯವನ್ನು ಶರಣ್ ಇವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 49ನೇ ವಾರ್ಷಿಕೋತ್ಸವದ ಕುಮಾರಿ ಆಯುಷಾ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಅಬ್ದುಲ್ ಕರೀಂ ಮತ್ತು ಶಗುಪ್ತ ದಂಪತಿಗಳ ಪುತ್ರಿಯಾಗಿ 20/10/2006ರಂದು ಜನಿಸಿದ ತಾವು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಉಜ್ವಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾವು 2020-22ನೇ 23ನೇ ಸಾಲಿನ SSLC ಪರೀಕ್ಷೆಯಲ್ಲಿ 99.52% ಅಂಕಗಳನ್ನು ಪಡೆದು ಮಂಗಳೂರು ವಲಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮತ್ತು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತೀರಿ. ಪ್ರಸ್ತುತ ಪದವಿ ಪೂರ್ವ ಶಿಕ್ಷಣವನ್ನು ಎನಪೋಯ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪಡೆಯುತ್ತಿದ್ದು ನಿಮ್ಮ ಮುಂದಿನ ಜೀವನವು ಉಜ್ವಲವಾಗಲೆಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 49ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಶ್ವರು ಮತ್ತು ಮುಕ್ತೇಶ್ವರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ವಂದನೆ. ವರ ಜೋರಾಯಿನ ಕೈತಾಟಿ ಪುಟ್ಟಿಲೆ ಮೂಜಿ ಜನ ಪ್ರತಿಭಾ ಪುರಸ್ಕಾರ ಮಲ್ತದು ರಾಷ್ಟ್ರ ಮಟ್ಟೋಡು ಮಿಂಚಿನಂಚಿನ ಮೂಜಿ ಜೋಕ್ಲೆಗ್ಲ ಇತ ವೇದಿಕೆಡೆ ಅತಿಥಿ ಗಣ್ಯರು ಅಭಿನಂದನೆ ಮಲ್ಪಡು ಪಂಡದಕ್ಕೆ ಅನ್ನೋದಿಲ್ಲ. ಸುರಕಾದ ಮಯೂರಿ ಉಳ್ಳಾಲು ಎಂಗಲ ಈ ಒಂದು ಸಮಿತಿದ ಸದಸ್ಯರಿನ ಪನಲ್ಲಿ ಜಯಂತ್ ಸುನೀತ್ ಮೇರ್ನ ಸುಪುತ್ರಿ ಅವೇ ರೀತಿ ಸುರೇಶ್ ಅಣ್ಣನ ಮರ್ಮಲಾದ ಈ ಒಂದು ಕ್ಷೇತ್ರೋಡು ಪುನರ್ ಶ್ರೀಮತಿ ಕುಮಾರಿ ಮಯೂರಿ ಉಳ್ಳಾಲು ಮೇರ್ನ ಸಾಧಾರಣ ಪಂಡ್ರೆನೆ ಎಂಗ್ಲೆಗೆ ಆ ಒಂದು ಆತ ಸಾಧನೆ ಮಾಡ್ತಿದ್ದಾರೆ. ನನಾತು ತುಂಬುಗು ಇರ್ನ ಸಾಧನದ ಕಿರೀಟಗೂ ನನಾತು ಕಿರೀಟ ಬರೋಡ ಪನ್ಪುನಂಚಿನ ಆಶೀರ್ವಾದದ ಒಟ್ಟಿಗೆ ತುಂಬು ದುಂಬು ವೇದಿಕೆ ಡುಪ್ಪುನಾರು ಸುಮುಕು ಒವೆ ಒಂಜಿ ಕಬಡ್ಡಿ ಉಪ್ಪಾಡು ಸುಮುಕು ಉಲ್ಲೆ ಪಂಡಾಗ ಎದುರಾಳಿ ತಂಡಲು ಬಾರಿ ಒಂಜಿ ಓಡಿಗೆದ ಮಟ್ಟೋಡು ಗುಪ್ಪುನಂಚಿನ ಒಂಜಿ ದಂಡ ಒವೆ ಒಂಜಿ ರೈಡು ಪೋವಾಡು ಐಟ್ ಒಂಜಿ ಅಂಕನ ಖಂಡಿತವಾದ್ಲಕ್ಕಂತದ್ದು ಭಗವತಿ ಶಾಲೆಗೆ ಒಂಜಿ ಎರಿನ ವರ್ಷ ಕೊನೆಂಚಿನ ಒಂಜಿ ಪ್ರಶಸ್ತಿಗೆ ಲೆಕ್ಕನೆ ಒಪ್ಪಂದು ಅವೇ ರೀತಿ ಮುರಾಣಿ ನಡೆದನಂಚಿನ ರಾಷ್ಟ್ರೀಯ ಮಟ್ಟಗೂ 30 ಜನ ಸಬ್ ಜೂನಿಯರ್ ಬೇಕಾದ ಆಯ್ಕೆಲ್ಲ ಆತನಾರು ಮಾಸ್ಟರ್ ಸುಮುಕು ಮೇರೆ ಐದು ಪಕ್ಕ ತುಂಬುಗು ವೇದಿಕೆ ಡುಪ್ಪುನಾರು SSLC ಪರೀಕ್ಷೆ ಕುಮಾರಿ ಆಯಿಷಾ ಮೇರೆ ಬೇರೆ ಇನ್ನಿತ ಈ ಒಂಜಿ ನಮ್ಮ ಪರಿಸರಡು ಉಲ್ಲೇರು ಪನ್ಪುನ ನಮ್ಮ ಕೈ ಹೆಮ್ಮೆ ದಯ ಪಂದಾಗ ಈ ಒಂಜಿ ಕ್ಷೇತ್ರಡು ರಡ್ಡನೇ ಸ್ಥಾನವನ್ನು ಪಡೆತನಾರಂಚಿನ ಕುಮಾರಿ ಆಯಿಷಾ ಜಿಲ್ಲಾ ಮಟ್ಟೋಡು ರಡ್ಡ ಸ್ನಾನನು ಅಲಂಕಾರ ಮಲ್ತನಾರು ಕುಮಾರಿ ಆಯಿಷಾ ಬೇರೆ ಪರಿಸರದ ಬೀರಿಡ್ ವಾಸವಲ್ಲೇರು ಮೇರ್ನ ನನ್ನ ದುಂಬದ ಜೀವನ ನಿಖಲ ಮೂಜ್ಜಂತ ಜೀವನಲ್ಲ ಶ್ರೀ ಅಯ್ಯಪ್ಪ ದೇವರನ ಆಶೀರ್ವಾದ ಪುರಸ್ಕಾರ ತಿಕ್ಕಾಡ ಪನ್ಪುನ ಆಶೀರ್ವಾದದ ಹೊರಟು ಜೋರಾಯಿನ ಕೈ ತಾಟಿದ ಹೊರಟು ವರ ಮೂಜಿ ಜನ ಪ್ರತಿಭಾ ಪುರಸ್ಕಾರದಗಳಿಗೆ ಅಭಿನಂದನೆಯನ್ನು ಕೊರ್ಕ ನಾವು ಜೀವಿಸಿದಂಥ ಈ ಒಂದು ಪರಿಸರಕ್ಕೆ ಕೊಟ್ಟಂತಹ ಕೀರ್ತಿ ನಮಗೆ ಇನ್ನು ಮುಂದೆಯೂ ಇರಲಿ ಎಂಬುದು ನಮ್ಮೆಲ್ಲರ ಆಶೀರ್ವಾದ.
ತಮ್ಮೆಲ್ಲರ ಆಶೀರ್ವಾದ, ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ತಮ್ಮ ಮೇಲೆ ಇರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಗುರುಸ್ವಾಮಿಯ ನೆಚ್ಚಿನ ದಿವಂಗತ KR ಪ್ರಭಾಕರನ್ ಸ್ಮಾರಕ ಪ್ರತಿಷ್ಠಾನದ ಕೊರ್ಪುನಂಚಿನ ಪ್ರೋತ್ಸಾಹ ಧನ ಈ ಒಂಜಿ ವೇದಿಕೆ ಕೊರಲ್ಲ ಶೆಟ್ಟಿ ಬೇರೆ ಈ ಒಂಜಿ ವೇದಿಕೆ ಆಗತ್ತೊಂದಿಲ್ಲೇರಿ ಇರೆಗೆ ನಂಚಿನ ಕಾರ್ಯಕ್ರಮ ಗುರುಸ್ವಾಮಿಲು ಈ ಒಂಜಿ ಕಾರ್ಯ ಮಲ್ಪಡು ಪಂಡದ ಇಡಕ್ಕೆ ಏನೊಂದು ಅನುದಾನಿತ ಶೆಲ್ಲಮರಸಿ ಹಿರಿಯ ಪ್ರಾಥಮಿಕ ಶಾಲೆದ ಮೋಹಿತ್ ಅದೇ ರೀತಿ ತನ್ವಿ ದಮಲ್ತದ ಇದ್ರೆ ಆದಷ್ಟು ಬೇಗ ತಾವು ವೇದಿಕೆಗೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೋಹಿತ್ ಅದೇ ರೀತಿ ತನ್ವಿ. ಮೋಹಿತ್ ಬಕ ತನ್ವಿ ಎಡ್ದಕ ದುಂಬುಗು ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಕ್ಷೇತ್ರ ಕುಲ್ಯ ಮುಲ್ಪದ ರಮ್ಯಾ ಅದೇ ರೀತಿ ವರ್ಷಿತ್ ದಯವಿಟ್ಟು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಮ್ಯಾ ಮತ್ತು ವರ್ಷಿತ್ ವರ್ಷಂಪ್ರತಿ ಕೊಡುವಂತಹ ಪ್ರತಿಭಾ ಪುರಸ್ಕಾರ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪಂಚಾಯತ್ನ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿನ ಅಂಜುಮಾ ಆಯುಷ್ ಮತ್ತು ರಿಷಿಕ್ ಆರ್ ಆಯುಷ್ ಬರಲಿಲ್ಲ. ಅನುದಾನಿತ ಉಚ್ಚಲಭೂವಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಉಚ್ಚಲ ಇಲ್ಲಿಂದ ರಾಜೇಶ್ ಮತ್ತು ಕಾವ್ಯಶ್ರೀ. ಅದೇ ರೀತಿ ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ ಇಲ್ಲಿಂದ ಶ್ರವಣ್ ಮತ್ತು ಹರ್ಷಿತ. ಆನಂದಾಶ್ರಮ ಶಾಲೆ ಇಲ್ಲಿಂದ ಶ್ರವಣ್ ಮತ್ತು ಹರ್ಷಿತ. ನಾವೊಂದು ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಪುರಸ್ಕಾರವನ್ನು ತಾವು ಗುರುಸ್ವಾಮಿಗಳಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳುತ್ತಾ ಮಯೂರು ಉಳ್ಳ ದಯವಿಟ್ಟು ಬಂದು ತಾವು ಪುರಸ್ಕಾರವನ್ನು ಗುರುಸ್ವಾಮಿಗಳಿಂದ ಸ್ವೀಕರಿಸಬೇಕು. ಅದೇ ರೀತಿ ಮಾಸ್ಟರ್ ಸುಮುಕು ಇವರು ವೇದಿಕೆಗೆ ಬಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಂದನೆಗಳು ಎಲ್ಲರಿಗೂ. ಇದೀಗ ಮುಂದೆ ಈ ಒಂದು ಅಭಿನಂದನೆಗಳ ಪರವಾಗಿ ಎಲ್ಲರ ಪರವಾಗಿ ಹಿರಿಯರಾದ ತಂತ್ರಿಗಳಿದ್ದಾರೆ. ಇವರು ನಮ್ಮ ಒಡನಾಟ ಇದ್ದರು. ಇವರ ಹಿರಿಯರಿಂದ ನಾವು ಒಟ್ಟಿಗಿದ್ದವರು. ಹಾಗೆ ದಿವಂಗತ ಕೀರ್ತಿಶೇಷ ನಾರಾಯಣ ಕೆದ್ಲೆಯವರು, ಅವರ ಹಿರಿಯರು ಕೀರ್ತಿಶೇಷ ಪದ್ಮಾಭಂತಿಗಳೆಲ್ಲ ಇದ್ದುಕೊಂಡು ಮೊದಲು ಈ ಅಯ್ಯಪ್ಪ ಈಗ ಅಯ್ಯಪ್ಪ ಮಂದಿರ ಅಂತ ಭಾಳ ವಿಜೃಂಭಣೆಯಿಂದ ರಾಜಾರಿಸ್ತಿದೆ. ಮೊದಲು ಅಷ್ಟು ಒಳ್ಳೆದಿರಲಿಲ್ಲ, ಏನಿರಲಿಲ್ಲ, ಭಾಳ ಕಷ್ಟ ಎಲ್ಲ ಆಗ್ತಿತ್ತು. ಆಗ ಇಲ್ಲೇ ನಮಗೆ ಗುರುಸ್ವಾಮಿಗಳಿದ್ದರು, ಪ್ರಭಾಕರ್ ಸ್ವಾಮಿ. ಆಮೇಲೆ ಪ್ರಪ್ರಥಮವಾಗಿ ಇಲ್ಲಿ ನಮಗೆ ತುಂಬ ಸಹಕಾರವನ್ನು ಅವರು ಕೇಳಿಕೊಂಡು ಬಂದು ನಮ್ಮ ಮನೆಯಿಂದ ಪಾತ್ರ ಸಾಮಾನು ಅಥವಾ ನಮ್ಮ ಮನೆಯಿಂದ ಬೇಕಾದ ವ್ಯವಸ್ಥೆ ಇಲ್ಲಿ ಮಾಡಲಿಕ್ಕೆ ಅನುವು ಕೊಟ್ಟಂಥ ಷೋಡಶಾಪ್ ನಾರಾಯಣನ್ ಅಂತೇಳಿ ಅವರು ಪ್ರಧಾನ. ಇವತ್ತು ನಿಜವಾಗಿ ಅಭಿನಂದನೆ. ಇವರು ಕೇಳಿದ್ದು, ನಮ್ಮ ಲಿಂಗಪ್ಪ ಸ್ವಾಮಿಗಳು ಬಂದು ಕೇಳಿದ್ದು ನಿಮಗೆ ಅಲ್ಲ, ನಿಮ್ಮ ತಂದೆಯವರಿಗೆ ಅಂತ ಹೇಳಿದ್ರು. ಇವತ್ತು ನಮಗೇ ಮಾಡಿದ್ದಾರೆ ಇಲ್ಲಿ. ನಾನಿರೋದು ತಪ್ಪು ಅಂತ ಕೇಳಿಕೊಳ್ತೇನೆ, ನಮಗೆ ಬೇಡ. ಇಲ್ಲಿ ನಮ್ಮ ಹಿರಿಯರು ಮಾಡಿದಂಥ ಸೇವೆಯನ್ನು ನಾವು ನನ್ನಿಸಲಿಕ್ಕೆ ನಾವು ತಯಾರಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಹೇಳೋದು, ಇಲ್ಲಿ ತುಂಬ ಜನ ಹಿರಿಯರಿದ್ದಾರೆ, ಹಿರಿಯರು ಮಾಡಿದಂಥ ಸೇವೆಗಳುಂಟು. ಗಟ್ಟಿ ರಾಮಣ್ಣ ಅವರ ಮನೆತನದವರು ಅಥವಾ ಪ್ರಭಾಕರ ಸ್ವಾಮಿಯವರಿಗೆ ಹೇಳಿದ್ದಾರೆ, ಅವರಿಗೂ ಹಾಗೆ ತುಂಬ ಜನ ಇದ್ದಾರೆ. ಇದನ್ನು ಮೊದಲೆಲ್ಲ ಮಾಡಿದಂಥ ಕಷ್ಟಜೀವಿಗಳು ತುಂಬ ಇದ್ದಾರೆ. ಈಗ ಈಗಿನವರಿಗೆಲ್ಲ ಭಾಳ ಸಂತೋಷ ಆಗಿದೆ, ನೋಡಲಿಕ್ಕೆ ಭಾಳ ಖುಷಿ ಆಗ್ತುಂಟು. ಎಲ್ಲರದ್ದು ಅನುದಾನ ಬರ್ತದೆ ಅಥವಾ ಎಲ್ಲರೂ ಸಹಕರಿಸ್ತಾರೆ. ತುಂಬ ಅಯ್ಯಪ್ಪ ಭಕ್ತಾದಿಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ. ಮೊದಲು ಭಾಳ ಕಷ್ಟ ಎಲ್ಲ ಆಗ್ತಿತ್ತು. ನಮ್ಮದಲ್ಲಿ ಧ್ವನಿವರ್ಧಕ ಇತ್ತು. ನಾವು ಇಲ್ಲಿ ಅದಕ್ಕೆ ಧರ್ಮಾರ್ಥ ಕೊಟ್ಟು ನಾವು ಇಲ್ಲಿ ಭಜನೆ ಕಾರ್ಯಕ್ರಮಕ್ಕೆ ಬೇಕಾದ ಷೋಡಶಾಪ್ ನಾರಾಯಣನ ಹೇಳಿ ಕಳಿಸೋದು, ಭಟ್ರೆ ಮೈಕ ಬೋರ್ಡ್ಗೆ ಅಂತೇಳಿ. ಹಾಗೆ ನಮ್ಮಲ್ಲಿ ಕೆಲಸ ಮಾಡುವಂಥ ಜನಾರ್ದನ ಹಾಗೆಲ್ಲ ಇದ್ದರು ಕೆಲವರೆಲ್ಲ. ಅವರೆಲ್ಲ ಬಂದು ಧರ್ಮಾರ್ಥಕ್ಕೆ ಏರಿಯಾ ಅಯ್ಯಪ್ಪ ಗುರಿಗೆ ಹೋಗ್ಬಿಟ್ಟು ಧರ್ಮಗೂ ಇಂಗ್ಲಿದೆಲ್ಲ ದುಡ್ಡು ದಿಕ್ಕೂಜಿ ಅಂತ ಹೇಳ್ತಾಯಿದ್ರು. ಅದು ನಾವು ಅವರಿಗೆ ಕೊಟ್ಟು ಮಾಡಿ ನಮ್ಮ ಅಯ್ಯಪ್ಪ ಗುಡಿ ನಾವು ಮಾಡುವಾಗ ಆಗ ಪದ್ಮಾವತಂತ್ರಿಗಳು ಹೇಳ್ತಿದ್ರು ಇಲ್ಲಿಂದ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಿಲ್ಲ ಅಂತೇಳಿ. ಯಾರು ಮಾಡೋದು ಸ್ವಾಮಿ, ಇದೆಲ್ಲ ಭಾಳ ಕಷ್ಟ ಉಂಟಿಲ್ಲಲ್ಲ, ಇವರನ್ನೆಲ್ಲ ಸೇರಿಸಿ ಮಾಡಲಿಕ್ಕೆಲ್ಲ ಕಷ್ಟ ಉಂಟು, ಹೇಳಿದಾಗಿ ಕೇಳೋದಿಲ್ಲ. ಮತ್ತು ಊಟ ಅಂತ ಹೇಳಿದರೆ ಕಷ್ಟ ಉಂಟು. ಆಮೇಲೆ ಶುರುವಾಯಿತು. ಒಮ್ಮೆಲೆ ಕೋಟೆಗಟ್ಟೆ ಶಾಲೆಯಿಂದ ಬರೋ ಮಕ್ಕಳು, ನಮ್ಮ ಮಕ್ಕಳು ಕೂಡ ಬಂದಿದ್ದಾರೆ, ಇಲ್ಲಿ ಊಟ ಮಾಡ್ತಿದ್ದಾರೆ. ನನ್ನ ಮಕ್ಕಳು ಕೂಡ ಬಂದು ಇಲ್ಲಿ ಊಟ ಮಾಡಿದ್ದಾರೆ. ಭಾಳ ಸಂತೋಷ, ನಮಗೆ ಖುಷಿ ನೋಡಲಿಕ್ಕೆ. ಈಗಿನ ಈ ಪರಿಸ್ಥಿತಿ ನೋಡುವಾಗ ಈ ಅಯ್ಯಪ್ಪ ವ್ರತ ಬಂದ ನಮ್ಮ ಶಬರಿಮಲೆಗಿಂತಲೂ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಾನು ನಿಮ್ಮನ್ನೆಲ್ಲ ಕೇಳ್ತಿರೋದು. ಸುಮಾರು 1 ಗಂಟೆಯಿಂದ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ದೈವಿಕವಾದಂತಹ ಮತ್ತು ಸಾಮಾಜಿಕವಾದಂತಹ ಕೆಲಸ ನಡೀತಾ ಇತ್ತು. ಈ ಒಂದು ವೇದಿಕೆಯಲ್ಲಿ ನಿರಂತರವಾಗಿ ನಾನಿಲ್ಲಿ ಬರುವಾಗ ಇಂತಹ ಒಂದು ಅನುಸಂಧಾನ ಮಾಡುವಂತಹ ಒಂದು ಕೆಲಸ ಅಯ್ಯಪ್ಪ ಮಂದಿರದಿಂದ ಆಗುತ್ತಾ ಇರೋದು ನೋಡುವಾಗ ತುಂಬ ಸಂತೋಷ ಆಗ್ತದೆ. ದೇವರ ಆರಾಧನೆ, ಅದರೊಂದಿಗೆ ದೈವಿಕವಾದಂತಹ ಅನುಸಂಧಾನ, ಮನುಷ್ಯರೊಂದಿಗೆ ಅನುಸಂಧಾನಗೊಳಿಸುವಂತಹ ಈ ಒಂದು ಕೆಲಸ
ನಮ್ಮ ಭಾರತೀಯ ಪರಂಪರೆಯ ಪುರಾತನವಾದಂತಹ ಒಂದು ಇತಿಹಾಸಕ್ಕೆ ಸಲ್ಲುತ್ತದೆ. ಅಯ್ಯಪ್ಪ ವೃತ್ತಾಧಾರಿಗಳಿಗೆ ಮಾರ್ಗದರ್ಶಕರಾಗಿ ಲಿಂಗಪ್ಪ ಸ್ವಾಮಿಯವರು ಪ್ರಭಾಕರ ಗುರುಸ್ವಾಮಿಯವರ ನಂತರ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ನಾವೀಗ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಸತ್ಯ. ಈ ಮಂದಿರ ಹೇಗಿತ್ತು ಎಂಬುದನ್ನು ನಾಗೇಂದ್ರ ಕೆದಿಲಾಯರು ಹೇಳಿದರು. ನಾಗೇಂದ್ರ ಕೆದಿಲಾಯರು, ನಾರಾಯಣ ಕೆದಿಲಾಯರು, ಅವರ ಅಣ್ಣ ರಾಮಣ್ಣ ಕೆದಿಲಾಯರು ಅಂದರೆ ನಾವೆಲ್ಲ ಅನ್ಯೋನ್ಯವಾಗಿ ಒಟ್ಟಿಗೆ ಇದ್ದವರು. ಯಾವುದಕ್ಕೂ ಸೈ. ರಾಮಣ್ಣ ಕೆದಿಲಾಯರಿದ್ದರು, ನಾರಾಯಣ ಕೆದಿಲಾಯರಿದ್ದರು, ಅವರು ಯಾವುದಕ್ಕೂ ಸೈ. ಅಂದರೆ ಅಷ್ಟು ಜನರನ್ನು ತನ್ನ ಕಡೆಗೆ ಸೆಳೆಯುವಂತಹ ವ್ಯಕ್ತಿತ್ವಗಳು. ಪ್ರಭಾಕರ ಸ್ವಾಮಿಗಳು ಹಾಗೆ. ಅವರೊಂದು ಆದರ್ಶ ಜೀವನ ನಾವು ಇವತ್ತು ನೆನಪಿಟ್ಟುಕೊಳ್ಬೇಕು. ಅವರ ಆ ಕಳಕಳಿ, ಅಯ್ಯಪ್ಪ ಭಕ್ತರ ಬಗ್ಗೆ ಇರುವಂಥ ಕಳಕಳಿ, ಆ ದೇವರ ಸಾನ್ನಿಧ್ಯದ ಬಗ್ಗೆ ಇರುವಂಥ ಕಳಕಳಿ, ಈ ಮಂದಿರವನ್ನು ಯಾವ ರೀತಿಯಲ್ಲಿ ಬೆಳಗಿಸಬೇಕು ಎಂಬ ಅವರ ದೂರದೃಷ್ಟಿ, ಇದೆಲ್ಲವೂ ನಮಗೆ ಒಂದು ಪ್ರಚೋದನೆ ನೀಡುವಂತಹ ಅವರ ಜೀವನ ವ್ಯಕ್ತಿತ್ವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದು ಚತುರ್ವಿಧ ಪುರುಷಾರ್ಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಧರ್ಮ ಎಂದರೆ ಏನು? ಕರ್ತವ್ಯ. ನಮಗೆ ಜೀವನದಲ್ಲಿ ಬಹಳಷ್ಟು ಕರ್ತವ್ಯ ಇದೆ. ನಮ್ಮಲ್ಲಿಗೆ ನಾವು ಮಾಡುವಂತಹ ಕರ್ತವ್ಯ, ನಮ್ಮ ಕುಟುಂಬದ ಸುತ್ತಮುತ್ತ ನಾವು ಮಾಡುವಂತಹ ಕರ್ತವ್ಯ, ನಮ್ಮ ಕುಟುಂಬವು ಮತ್ತು ಸಮಾಜಕ್ಕೂ ಇರುವಂತಹ ಅನುಸಂಧಾನವನ್ನು ಬೆಳೆಸಿಕೊಳ್ಳುವಲ್ಲಿ ನಮ್ಮ ಕರ್ತವ್ಯ. ಈ ಮಣ್ಣಿನಲ್ಲಿ, ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ ಬಾಳುವಾಗ ಈ ದೇಶದೊಂದಿಗೆ ನಾವು ಬೆರೆಯುವಂತಹ ಒಂದು ನಮ್ಮ ಕರ್ತವ್ಯ, ಇದು ನಮ್ಮನ್ನು ಜ್ಞಾಪಿಸ್ತದೆ. ಜೀವನದಲ್ಲಿ ಸಂಪಾದನೆ ಮಾಡಬೇಕು ಎಂಬುದು ಇನ್ನೊಂದು ಪುರುಷಾರ್ಥ. ನಮಗೆ ಜೀವನ ಎಂಬುದು ನಮಗೆ ಕೊಟ್ಟಂತಹ ಕಲೆಗಳು. 64 ಕ್ಷೇತ್ರ ಕಲೆಗಳಲ್ಲಿ ಒಂದು ಕಲೆ ನಮ್ಮಲ್ಲಿರ್ತದೆ. ಆ ಕಲೆಯನ್ನು ನಾವು ಉಪಾಸನೆ ಮಾಡಿದಾಗ ನಾವು ಸ್ವಾಭಾವಿಕವಾಗಿ ನಾವು ಕೃಷಿ ಮಾಡುವಂತಾಗ್ತೇವೆ. ಅಥವಾ ಅದನ್ನು, ಆ ಪ್ರತಿಭೆಯನ್ನು, ನಮ್ಮಲ್ಲಿರುವಂತಹ ಪ್ರತಿಭೆಯಲ್ಲಿ ನಾವು ಕೃಷಿ ಮಾಡಿದಾಗ ಅದು ಸ್ವಾಭಾವಿಕವಾಗಿ ಒಂದು ಅರ್ಥ ವ್ಯವಸ್ಥೆಗೆ ಅನುಸಂಧಾನಗೊಳ್ಳುತ್ತದೆ. ಆಮೇಲೆ ನಮ್ಮ ಜೀವನದಲ್ಲಿ ಬರುವಂತಹ ಕಾಮನೆಗಳು, ಸ್ವಾಭಾವಿಕವಾದಂತಹ ಕಾಮನೆಗಳು, ಹಾಗೂ ನಮಗೆ ಬೇಕಾದಂತಹವನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕಾದದ್ದು, ಅದು ಒಂದು ಪುರುಷಾರ್ಥದಲ್ಲಿ ಒಂದು. ಆಮೇಲೆ ಮೋಕ್ಷ, ಅಂತಿಮವಾಗಿ ತಿಳಿಬೇಕಾದದ್ದು ನಾವು ಗಳಿಸಿದ್ದು, ನಮ್ಮಿಂದ ಆದಂತಹ ಸಂಬಂಧಗಳು, ಇದೆಲ್ಲವನ್ನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೇನೆ ಎಂಬ ಆ ಜ್ಞಾನಕ್ಕೆ ಮೋಕ್ಷ ಅಂತ ಕರಿತೇವೆ. ಆದ ಕಾರಣ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಆ ಚತುರ್ವಿಧ ಪುರುಷಾರ್ಥದೊಂದಿಗೆ ಜೀವನಕ್ಕೆ ದಾರಿ ತೋರಿಸಿಕೊಟ್ಟಂತಹ ಅಯ್ಯಪ್ಪ ಸ್ವಾಮಿಯ ಜೀವನ ಕಥೆಯನ್ನು ನಾವು ಓದಿದರೆ ಇದು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಅದೆಂತಹ ಅದ್ಭುತವಾದಂತಹ ಜೀವನ ಚರಿತ್ರೆ ಅಯ್ಯಪ್ಪ ಸ್ವಾಮಿಯದ್ದು. ಆ ಅಯ್ಯಪ್ಪ ಸ್ವಾಮಿಯ ಜೀವನ ಚರಿತ್ರೆ ಈಗಲೂ ಜೀವಂತವಾಗಿದೆ ಎಂದರೆ ಅದು ನಮಗೆ ರೋಮಾಂಚವಾಗ್ತದೆ. ಆ ಅಯ್ಯಪ್ಪ ಸ್ವಾಮಿ ತೋರಿಸಿದಂತಹ ಆ ದಾರಿ, ಆ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಆ ದೃಢ ಸಂಕಲ್ಪ, ಜೀವನದಲ್ಲಿ ಸಾಧಿಸಿದಂತಹ ಆ ಸಾಧನೆ, ಜೀವನದಲ್ಲಿ ಗಳಿಸಿದಂತಹ ಆ ಸಂಪತ್ತು, ಅನಂತರ ಇದೆಲ್ಲವೂ ಶೂನ್ಯ, ಇದೆಲ್ಲವೂ ಮೋಕ್ಷಕ್ಕೆ ಸಮಾನ ಅಂತ ಅವರು ತಪಸ್ಸು ಕೂತ್ಕೊಂಡದ್ದು, ಬ್ರಹ್ಮಚಾರಿಯಾಗಿ ಕೂತ್ಕೊಂಡದ್ದೇ ಆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಆ ಜೀವಂತ ಉದಾಹರಣೆ. ದೇಶದಲ್ಲಿ ಬಹಳಷ್ಟು ಗೊಂದಲವಿದ್ದಾಗ, ಶತಮಾನಗಳಿಂದ ನಮ್ಮಲ್ಲಿ ಗೊಂದನಗಳ ಒಂದು ಗೂಡಾಗಿದ್ದಂತಹ ಈ ಭಾರತೀಯ ಸಂಸ್ಕೃತಿಯಲ್ಲಿ ಒಂದಷ್ಟು ವಿಭಜನೆ ಇದ್ದಾಗ ಎಲ್ಲರನ್ನೂ ಒಟ್ಟಿಗೆ ತರಿಸಿದ ಒಂದು ಕೀರ್ತಿ ಅಯ್ಯಪ್ಪ ಸ್ವಾಮಿಗೆ. ಮಾಲೆ ಹಾಕಿದ ನಂತರ ಅಲ್ಲಿ ಯಾವುದೇ ಭೇದವಿಲ್ಲ, ನಾವೆಲ್ಲ ಸ್ವಾಮಿಗಳು. ಅಂದರೆ ನಮ್ಮಲ್ಲೇ ಅಯ್ಯಪ್ಪ ಇದ್ದಾನೆ, ನಿಮ್ಮಲ್ಲಿಯೂ ಅಯ್ಯಪ್ಪ ಇದ್ದಾನೆ. ನಾವು ಸ್ವಾಮಿ ಅಂತ ಕರೀತೇವೆ. ಯಾಕೆಂದರೆ ನಾನು ಮಾಲೆ ಹಾಕಿದ್ದೇನೆ, ನೀವು ಮಾಲೆ ಹಾಕದಿದ್ದರೂ, ನೀವು ಹಾಕದಿದ್ದರೂ ನೀವು ನನಗೆ ಸ್ವಾಮಿ. ಯಾಕೆಂದರೆ ನಾವು ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ದೇವರನ್ನು ಕಾಣುವಂತಹ ಭಾರತ ಸಿದ್ಧಾಂತಕ್ಕನುಸಾರವಾಗಿ ನಾವೆಲ್ಲರಲ್ಲಿಯೂ ದೇವರನ್ನು ಕಾಣುವಂತಹ, ಎಲ್ಲವುದರಲ್ಲಿಯೂ ದೇವರನ್ನು ಕಾಣುವಂತಹ ಹಾಗೂ ಎಲ್ಲವನ್ನು ಗೌರವಿಸುವಂತಹ ನಮ್ಮ ಈ ಭಾರತೀಯ ಸಂಸ್ಕೃತಿಯ ಈ ಒಂದು ಪರಂಪರೆಯ ಆ ಒಂದು ಅದ್ಭುತವಾದಂತಹ ಶಕ್ತಿ ಕೇಂದ್ರವನ್ನು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯನ್ನು ನಾವು ಪ್ರತಿ ವರ್ಷ ನಾವು ಹೋಗುವಂತಹ ಆ ಮಾಲಾಧಾರಿಗಳು ಅವರು ಗಳಿಸುವಂತಹ ಆ ಸ್ವಾಮಿಯ ಆ ಚೈತನ್ಯ, ಆ ಅನುಗ್ರಹ ಸದಾ ಅವರೊಂದಿಗಿರಲಿ.
ಅವರ ಜೀವನದಲ್ಲಿ ಬರುವಂತಹ ಕಷ್ಟ ಸುಖವನ್ನು ಸಮಚಿತ್ತದಿಂದ ಎದುರಿಸುವಂತಹ ಆ ಮನೋಧೈರ್ಯ ಹಾಗೂ ದೇಹಧೈರ್ಯವನ್ನು ಅವರಿಗೆ ಸ್ವಾಮಿ ಅಯ್ಯಪ್ಪನು ಒದಗಿಸಲಿ. ಹಾಗೂ ಎಲ್ಲರೂ ಸಮಚಿತ್ತದಿಂದ ಹಾಗೂ ಎಲ್ಲರೂ ಸಹಾನುಭೂತಿಯಿಂದ ಸಹಬಾಳುವೆಯನ್ನು ಬಾಳುವಂತಹ ಒಂದು ಸಮಾಜವನ್ನು ನಾವು ಸೃಷ್ಟಿಸೋಣ ಅಂತ ಹೇಳಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಅಧ್ಯಕ್ಷ ಪಾತೆರನಂಚಿನ ನಮ್ಮ ಕ್ಷೇತ್ರದ ತಂತ್ರಿಲಂಚಿನ ಬ್ರಹ್ಮಶ್ರೀ ಉಚಿಲತೆಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳಿಗೆ ಸುಲ್ಮೇಲನೆ ಸಂದೈತ ಮತ್ತೊಂದು ಕರಿವರ್ಷ ಇವಂಜಿ ವೇದಿಕೆಡು ಎಂಗ್ಲು ನಮ್ಮ ಅಯ್ಯಪ್ಪ ಸ್ವಾಮಿನ ಭಕ್ತಿರು ರೆಡ್ ಮಿಷನನ್ನು ಕೊಡ್ತೀರು ಒಂಜಿ ಪಾಪದಾಗ್ಲಿಗೆ ಅವೇ ರೀತಿ ಈ ವರ್ಷಲ ಒಂಜಿ ಮಿಷನ್ನ ಈ ಒಂಜಿ ವೇದಿಕೆಡ್ದು ಎಂಗ್ಲು ಸಂದೇಹ ಮಲ್ತೊಂದಲ್ಲ. ಶ್ರೀಮತಿ ಗಾಯತ್ರಿ ಸಂತೋಷ್ ಗಟ್ಟಿ ಮಾಡೂರು ಸತ್ಯನಾರಾಯಣ ನಗರ ದೆಮಲ್ತದು ಚಾವಡಿಗೆ ಬತ್ತದು ಇವೊಂಜಿ ಟೈಲರಿಗ್ದ ಮಿಷನ್ ಇರು ದೆತನೋಡು ಪಂಡದು ನೇನು ಗುರುಸ್ವಾಮಿಲು ಅಕ್ಲಿಗೆ ಹಸ್ತಾಂತರ ಮಲ್ಪೋಡು ಪಂಡದು ಈಡ ವಿನಂತಿನ ಮಲ್ತೊಂದಲ್ಲ. ಟೈಲರಿಂಗ್ ಮಿಷನ್ ಕೊರ್ಪುನ ಕರಿವರ್ಷ ರಡ್ಡು ಕೊಡ್ತೀರಿ ಈ ವರ್ಷ ಒಂಜಿ ಟೈಲರಿಂಗ್ ಮಿಷನ್ ಕೊರೊಂದಿಲ್ಲ ಐನ ಸ್ವೀಕಾರ ಮಲ್ಪೋಡು ಪಂಡದು ಶ್ರೀಮತಿ ಗಾಯತ್ರಿ ಸಂತೋಷ್ ಗಟ್ಟಿ ಮಾಡೂರು ಬೇಡ ಏನೊಂದಿಲ್ಲ ಕೊರನಂಚಿನ ಆ ಒಂಜಿ ಭಕ್ತಿಯರಿಗ್ಲ ಜೋರೈನ ಥಾಟಿ ಅವೇ ರೀತಿ ಸ್ವೀಕಾರ ಮಲ್ತನರಿಗ್ಲ ಸುಲ್ಮೇಲೆನೆ ಸಂದೈತ ಮಲ್ತೊಂದಿಲ್ಲ. ಕಾರ್ಯಕ್ರಮದ ಕಡೆಗೆ ಧನ್ಯವಾದ ಸಮರ್ಪಣೆ. ಈ ಒಂಜಿ ಕ್ಷೇತ್ರದ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಅಯ್ಯಪ್ಪ ಸೇವಾ ಸಮಿತಿದ 41ನೇ ವಾರ್ಷಿಕೋತ್ಸವದ ಈ ಒಂಜಿ ಉಚ್ಚಾಡಿತನಂಚಿನ ಸಭತ ಅಧ್ಯಕ್ಷ ಪೀಠವನ್ನು ವಹಿಸಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತುಕೊಂಡಂಚಿನ ಬ್ರಹ್ಮಶ್ರೀ ಉಚಿಲತೆಯ ನೀಲೇಶ್ವರ ಪದ್ಮನಾಭ ತಂತ್ರಿ ಮೇರೆಗೆ ಇವಜ್ಜಿ ವೇದಿಕೆ ಹಿಡಿದು ಸುಲ್ಮೇಲೆ ಸಂದೈತ ಮಲ್ತದಲ್ಲ. ಅದೇ ರೀತಿ ಇನ್ನಿತ ಕಾರ್ಯಕ್ರಮಗಳು ಮುಖ್ಯ ಭಿನ್ನರಾದ ನಮ್ಮ ಕೊಪ್ಪರಂಚನ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಗಾರಂದಿದ ಅಧ್ಯಕ್ಷರಾದ ಶ್ರೀ ರಘು ಉಚಿಲ ಮೇರೆಗ್ಲ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಂಚಿನ ಸದಾಶಿವ ಉಳ್ಳಾಲ ಮಟ್ಟಿಗೆ ಇರೆಗ್ಲ ಈ ಕಾರ್ಯಕ್ರಮಕ್ಕೂ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾಂಚಿನ ದೀಪಕ್ ಪಿಲಾರುಲೇರಿ ಇರೆಗ್ಲ ಈ ಕಾರ್ಯಕ್ರಮಕ್ಕೂ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಅದೇ ರೀತಿ ಕೋಟೆಕಾರು ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಐನಂಚಿನ ಶ್ರೀ ರಾಘವ ಗಟ್ಟಿ ನೆತ್ತಿಲ ಇರೆಗ್ಲ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಮಹಿಳಾ ಕಾಂಗ್ರೆಸ್ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾಂಚಿನ ಶ್ರೀಮತಿ ಚಂದ್ರಿಕಾ ರೈಯುಲೇರಿ ಇರೆಗ್ಲ ಈ ಕಾರ್ಯಕ್ರಮಕ್ಕೂ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಅಭಿನಂದನೆ ಸ್ವೀಕಾರ ಮಲ್ತನಂಚಿನ ಶ್ರೀ ನಾಗೇಂದ್ರ ಕಿದ್ಲಾಯರ್, ಶ್ರೀ ರಾಮನಾಯಕ್ ಕೋಟೆಕಾರ್, ಶ್ರೀ ಕೇಶವ ಎಂ, ಅದೇ ರೀತಿ ಶ್ರೀ ವೆಂಕಪ್ಪ ಮೂಲ್ಯ ಬೇರೆಗ್ಲ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಅದೇ ರೀತಿ ಮುಖ್ಯ ಭಿನ್ನರಾದಂಚಿನ ಶ್ರೀ ಪ್ರಶಾಂತ್ ಗಟ್ಟಿ ಕುಲ್ಯ ಇರೆಗ್ಲ ಈ ಕಾರ್ಯಕ್ರಮಕ್ಕೂ ಸುಲ್ಮೇಲೆ ಸಂದೈತ ಮಲ್ತೊಂದಿಲ್ಲ. ಪ್ರತಿಭಾ ಪುರಸ್ಕಾರ ಪಡೆಯಿನಂಚಿನ ಕುಮಾರಿ ಮಯೂರಿ ಉಳ್ಳಾಲ್, ಮಾಸ್ಟರ್ ಸುಮುಖ್, ಅದೇ ರೀತಿ ಕುಮಾರಿ ಆಯಿಷಾ ಇರೆಗ್ಲ ಈ ವೇದಿಕೆಗೆ ಸುಲ್ಮೇಲೆ ಸಂದೈತ ಮಲ್ತೊಂದು ವೇದಿಕೆದ ಎದುರುಡು ದೃಶ್ಯ ಮಾಧ್ಯಮ ಇತರ ಪಸಕುರಲ್ ಅದೇ ರೀತಿ ಹಬ್ಬಕ್ಕ ಚಾನಲ್ದ ನಿರ್ದೇಶಕರಿಗ್ಲ ನಿಕ್ಲೆಗ್ಲ ಸುಲ್ಮೇಲೆ ಸಂದೈತ ಮಲ್ತಂದು ಕಾರ್ಯಕ್ರಮವನ್ನು ಇಡಮಟ್ಟ ವೀಕ್ಷಣೆ ಮಲ್ತಂಚಿನ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮಲ್ತಿನ ಭಕ್ತಾಭಿಮಾನಿಗಳ ಸುಲ್ಮೇಲೆ ಮಲ್ತಂದು